कमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिकान्ता राधाकान्ता नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे श्रीकृष्ण चैतन्य प्रभु नित्यानन्द श्री अद्वैता गदाधरा श्रीवासादि गौरभक्तवृन्दा हरे कृष्णा 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 हरे 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 राम राम ರಾಮ ಹರೇ 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 ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತು ನಾಲ್ಕನೇ ದಿನ ಜ್ಞಾನಯೋಗ. ಸೊ ನಾವು ನಿನ್ನೆ 3ನೇ ಅಧ್ಯಾಯದಲ್ಲಿ ಏನು ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಯಾರಿಗಾದ್ರೂ ನೆನಪಿದ್ಯಾ? ಕೃಷ್ಣ ಏನು ಹೇಳ್ಕೊಡ್ತಾನೆ ನಮಗೆ 3ನೇ ಅಧ್ಯಾಯದಲ್ಲಿ? ಯಾರಾದ್ರೂ? 3ನೇ ಅಧ್ಯಾಯ ಕರ್ಮಯೋಗ ಅಲ್ವಾ? ಸೊ ಕೃಷ್ಣ ಕರ್ಮದ ಬಗ್ಗೆ ಏನು ಹೇಳ್ಕೊಡ್ತಾನೆ ನಮಗೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾವುದೇ ಕಾರಣಕ್ಕೂ ಕೆಲ್ಸ ಮಾತ್ರ ಬಿಡಬಾರ್ದು. ಕೆಲ್ಸದ ಪ್ರತಿಫಲ ಅಪೇಕ್ಷೆ ಮಾಡ್ದೇನೆ ಕೆಲ್ಸ ಮಾಡ್ಬೇಕು, ಕರ್ಮ ಮಾಡ್ಬೇಕು. ಪ್ರತಿಫಲ ಕೃಷ್ಣನ್ಗೆ ಅರ್ಪಣೆ ಮಾಡ್ಬೇಕು. ಮತ್ತೆ ನಾವ್ ಏನೇ ತಿಂದ್ರು ಏನೇ ಮಾಡಿದ್ರು ಕೂಡ ಕೃಷ್ಣನ್ಗೆ ಅರ್ಪಣೆ ಮಾಡಿ ಮಾಡ್ಬೇಕು ಅಂತ ಹೇಳಿದ್ರಿ ಮಾತಾಜಿ. ಹರಿ ಬೋಲ್, ವೆರಿ ನೈಸ್. ಸೊ ಇಷ್ಟು ಸೊ ಶ್ವೇತಾ ಮಾತಾಜಿ, ನೀವು ಇಡೀ ಚಾಪ್ಟರ್ನ ತುಂಬಾ ಚೆನ್ನಾಗಿ ಸಮರೈಸ್ ಮಾಡಿದ್ದೀರಾ. ಹರಿ ಬೋಲ್. ಸೊ ಈ 3 ಪಾಯಿಂಟ್ ಕೃಷ್ಣ ಹೇಳ್ತಾನೆ ನಮ್ಗೆ ನಿನ್ನೆ 3ನೇ ಚಾಪ್ಟರ್ ಅಲ್ಲಿ ಅಲ್ವಾ? ನಾವು ಯಾವುದೇ ಫಲದ ಮೇಲೆ ಅಪೇಕ್ಷೆ ಇಟ್ಕೋಬಾರ್ದು. ನಮ್ ಕರ್ಮ ನಾವು ಮಾಡ್ಕೊಂಡು ಹೋಗ್ಬೇಕು. ಫಲ ಕೊಡೋದು ಬಿಡೋದು ಕೃಷ್ಣನ ಇಚ್ಛೆ ಅಲ್ವಾ? ಆಮೇಲೆ ಫಲಾನ ನಾವ್ ಯಾವಾಗ್ಲೂ ಕೃಷ್ಣನ್ಗೆ ಅರ್ಪಿಸ್ಬೇಕು. ನಮ್ಗೆ ಏನೇ ಫಲ ಬಂದ್ರು ಕೃಷ್ಣನ್ಗೆ ಆ ಫಲನ ಅರ್ಪಿಸ್ಬೇಕಾಗತ್ತೆ. ಆಮೇಲೆ ನಾವ್ ಏನೇ ಕೆಲಸ ಮಾಡಕ್ ಮುಂಚೆ ಆ ಕೆಲ್ಸನ ನಾವು ಕೃಷ್ಣಂಗೆ ಅರ್ಪಿಸ್ಬೇಕು ಅಲ್ವಾ? ಸೊ ಎಕ್ಸಾಂಪಲ್, ನಾವು ಚಿಕ್ಕ ಎಕ್ಸಾಂಪಲ್ ನೋಡಿದ್ದು ಊಟ ಅಲ್ವಾ? ಸೊ ಊಟ ನಾವು ದೇವ್ರಿಗೆ ಅರ್ಪಿಸಿ ನೈವೇದ್ಯ ಮಾಡಿ ಅದನ್ನ ತಿಂದಾಗ ನಮಗ್ ಕರ್ಮ ಬರಲ್ಲ, ಇಲ್ಲ ಅಂದ್ರೆ ಕರ್ಮ ಬರುತ್ತೆ ಅಲ್ವಾ? ಸೊ ನೈವೇದ್ಯ ಮಾಡಿ ತಿನ್ಬೇಕು. ಏನೇ ಮಾಡಿದ್ರು, ಇದು ಬರೀ ಊಟದ ನಾವು ಎಕ್ಸಾಂಪಲ್ ತಗೊಂಡಿರೋದು. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಅದನ್ನ ನಾವು ಫಸ್ಟ್ ಕೃಷ್ಣಂಗೆ ಅರ್ಪಿಸಿ ಆ ನಂತರ ನಾವು ಮಾಡಬೇಕು. ಓಕೆ, ಸೊ ಇದು ನಿನ್ನೆ ಚಾಪ್ಟರ್ ಕೃಷ್ಣ ಹೇಳ್ಕೊಡ್ತಾನೆ. ಇದು ಕರ್ಮಯೋಗದ ಸಾರಾಂಶ. ಸೊ ಭಗವದ್ಗೀತೆ 3 ಡಿವಿಷನ್ಸ್ ಇದೆ, 3 ವಿಭಾಗ ಇದೆ. ಸೊ ಫಸ್ಟ್ ಅಂದ್ರೆ ಮೊದಲನೇ 6 ಅಧ್ಯಾಯಗಳು ಕರ್ಮಯೋಗದ ಬಗ್ಗೆ ಕೃಷ್ಣ ಮಾತಾಡ್ತಾನೆ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಕೃಷ್ಣ ಭಕ್ತಿ ಯೋಗದ ಬಗ್ಗೆ ಮಾತಾಡ್ತಾನೆ. ಅದು ಕರ್ಮಯೋಗದ್ಗಿಂತ ಶ್ರೇಷ್ಠ, ಅತ್ಯಂತ ಶ್ರೇಷ್ಠ ಯೋಗ ಭಕ್ತಿ ಯೋಗ. ಆಮೇಲೆ 13ನೇ ಚಾಪ್ಟರ್ ಇಂದ 18ನೇ ಚಾಪ್ಟರ್ ವರೆಗೂ ಕೃಷ್ಣ ನಮಗೆ ಜ್ಞಾನ ಯೋಗದ ಬಗ್ಗೆ ಹೇಳ್ಕೊಡ್ತಾನೆ. ಸೊ ಈ 3 ವಿಭಾಗದಲ್ಲಿ ಭಗವದ್ಗೀತೆನ ನಾವು ಕಲಿಬಹುದು. ಸೊ ಈಗ ಇವತ್ತು 4ನೇ ಅಧ್ಯಾಯ ಜ್ಞಾನ ಯೋಗ. ಜ್ಞಾನ ಯೋಗ ಅಂದ್ರೆ ಕೃಷ್ಣ ನಮ್ಗೆ ಇಲ್ಲಿ ದಿವ್ಯ ಜ್ಞಾನನ ಹೇಳ್ಕೊಡ್ತಾನೆ. ಆಯ್ತಾ? ಸೊ ಹೇಗೆ ಏನು ಅಂತ ಇವಾಗ ನೋಡೋಣಂತೆ. ಸೊ ಈ ಅಧ್ಯಾಯದಲ್ಲಿ ಏನೇನಿದೆ? ದಿವ್ಯ ಜ್ಞಾನದ ವಂಶ ಪರಂಪರ ಅಂದ್ರೆ ಗುರು ಪರಂಪರದ ಬಗ್ಗೆ ಕೃಷ್ಣ ಹೇಳ್ತಾನೆ. ಭಗವದ್ಗೀತೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟು ಕೃಷ್ಣ ಅರ್ಜುನಂಗೆ ಹೇಳ್ಕೊಟ್ಟಿದ್ದಾನೆ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಇಲ್ಲ, ಕೃಷ್ಣ ಅರ್ಜುನನ್ಗೆ ಹೇಳಕ್ ಮುಂಚೆ ಬೇರೆ ಯಾರಿಗೋ ಹೇಳಿದ್ದಾರೆ. ಅದು ಏನು, ಹೇಗೆ, ಅದ್ರ ಕತೆ ನಾವು ನೋಡೋಣಂತೆ. ಆಮೇಲೆ ಭಗವಂತ ಏನಕ್ಕೆ ಅವತಾರ ಮಾಡಿ ಭೂಮಿಗೆ ಬರ್ತಾನೆ ಅಂತ ನಾವು ಕಲ್ಯಾಣ. ಹಾಗೆ ಕೃಷ್ಣ ಆಲ್ರೆಡಿ ಇಲ್ಲಿ ಹೇಳ್ತಾನೆ ಯಾವ ಮಾರ್ಗ ನಾವು ಹಿಡಿಬೇಕು ಕೃಷ್ಣನ ರೀಚ್ ಆಗ್ಬೇಕು ಅಂದ್ರೆ. ಬರೀ ಕರ್ಮ ಯೋಗನ ಅಥವಾ ಬೇರೆ ಯಾವ್ದಾದ್ರು ಮಾರ್ಗ ಇದೆಯಾ ಅಂತ ಅದನ್ನ ಕೂಡ ನಾವು ಇಲ್ಲಿ ಕಲಿಬಹುದು. ಅದಾದ್ಮೇಲೆ ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ
ಅಂದ್ರೆ ನಾವು ನಿನ್ನೆ ಕರ್ಮನ ನಾವು ಸ್ವಲ್ಪದ ಮಟ್ಟಿಗೆ ಕರ್ಮಯೋಗನ ಅರ್ಥ ಮಾಡ್ಕೊಂಡಿದೀವಿ. ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತಾನೆ. ಅದಾದ್ಮೇಲೆ ಯಜ್ಞದ ಮೂಲಕ ಜ್ಞಾನವನ್ನು ಪಡೆಯುವುದು ಹೇಗೆ ಅಂತ ಕೃಷ್ಣ ಹೇಳ್ಕೊಡ್ತಾನೆ. ಆಮೇಲೆ ಆ ಫಲಿತಾಂಶ ಮತ್ತು ಮಹಿಮೆಗಳು, ಯಜ್ಞವನ್ನು ಸಾಧಿಸುವ ವಿಧಾನ, ಫಲಿತಾಂಶ ಮತ್ತು ಮಹಿಮೆಗಳು. ಈ ಆ 6 ವಿಷಯದ ಬಗ್ಗೆ ಕೃಷ್ಣ ಹೇಳ್ಕೊಡ್ತಾನೆ ಈ 4ನೇ ಚಾಪ್ಟರಲ್ಲಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣಂತೆ. ಸೊ ಭಗವದ್ಗೀತೆ ನಾನು ಆಗ್ಲೇ ಹೇಳ್ದಾಗೆ ಅರ್ಜುನನ್ಗೆ ಮೊದಲು ಹೇಳ್ಕೊಟ್ಟಿಲ್ಲ. ಅರ್ಜುನನಿಗೆ ಹೇಳ್ಕೊಡೋದಕ್ಕಿಂತ ಮುಂಚೆ ಭಗವದ್ಗೀತೆನ ಕೃಷ್ಣ ಬೇರೆ ಯಾರಿಗೋ ಹೇಳಿದ್ದಾರೆ. ಯಾರಿಗಾದ್ರೂ ಏನಾದ್ರೂ ಐಡಿಯಾ ಇದೆಯಾ? ಭಗವದ್ಗೀತೆ ಅರ್ಜುನನ್ಗಿಂತ ಮುಂಚೆ ಯಾರಿಗೆ ಹೇಳಿದಾನೆ ಕೃಷ್ಣ ಅಂತ? ಗೆಸ್ ಮಾಡ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೂರ್ಯನಿಗೆ ಹೇಳಿದ್ರು ಅಂತ ಕೇಳಿದ್ದೆ ಮಾತಾಜಿ. ಅಂದ್ರೆ ಯಾ ಹರಿ ಬೋಲ್, ನೈಸ್. ಸೊ ಇವಾಗ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಿಮಗೆಲ್ಲ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ 100 ಗೀತೆ ಆವೃತ್ತಿಗಳನ್ನು ನಿಮ್ಮ ಪ್ರಕಾರ ಸೂಕ್ತವಾದ ಗೀತೆ ಯಾವುದು? ಎಷ್ಟೊಂದು ಗೀತೆಗಳಿದೆಯಲ್ಲ, ಮಾರ್ಕೆಟಿಗೆ ಹೋದ್ರೆ ನೀವು ಭಗವದ್ಗೀತೆ ಕೇಳಿದ್ರೆ ಒಂದು 20 ವೆರೈಟಿ ಕೊಡ್ತಾರೆ. ಸೊ ಅದರಲ್ಲೆಲ್ಲ ಯಾವ್ದು ಕರೆಕ್ಟ್ ಆಗಿರೋ ಭಗವದ್ಗೀತೆ ಅಂತ ನಿಮ್ಗೆ ಅನ್ಸುತ್ತೆ? ಎಸ್ ದಾಕ್ಷಾಯಿಣಿ ಮಾತಾಜಿ? ಭಗವದ್ಗೀತೆ ಯಥಾರೂಪ ಮಾತಾಜಿ. ಭಗವದ್ಗೀತೆ ಯಥಾರೂಪ ಯಾಕೆ? ಅದರಲ್ಲಿ ಪ್ರಭುಪಾದ್ರು ತುಂಬಾ ವಿಷಯನ ಎಲ್ಲ ಬೇರೆಯವರು ಬೇರೆ ಬೇರೆ ರೀತಿ ಬರ್ದಿದ್ದಾರೆ ಮಾತಾಜಿ. ಅದನ್ನ ನಮ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಇದರಲ್ಲಿ ಪ್ರಭುಪಾದ್ರು ನಮ್ಗೆ ತುಂಬಾ ಅರ್ಥ ಆಗೋ ರೀತಿಲಿ ತುಂಬಾ ಸಂಕ್ಷಿಪ್ತವಾಗಿ ನಮ್ಗೆ ಅರ್ಥ ಆಗೋ ತರ ಬರ್ದಿದ್ದಾರೆ ಮಾತಾಜಿ. ಓಕೆ, ಪ್ರಭುಪಾದ್ರು ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಬರ್ದಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಬೇರೆ ಗೀತೆಯಲ್ಲಿ ಕ್ಲಿಯರ್ ಆಗಿ ಬರ್ದಿಲ್ಲ. ಅದಷ್ಟೇನ ಕಾರಣ? ಬೇರೆ ಯಾವ್ದಾದ್ರು ಕಾರಣ ಇದೆಯಾ ಯಾರಾದ್ರೂ? ಸೊ ಬೇರೆ ಅವರು ಕ್ಲಿಯರ್ ಆಗಿ ಬರ್ದಿಲ್ಲ ಅಂದ್ರೆ ಅವ್ರು ಬರ್ದಿರೋದೆಲ್ಲ ನಿಜ ಅಂತನಾ? ನೀವು ಉತ್ತರಾನ್ ಚಾಟಲ್ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಓಕೆ, ಸೊ ಭಗವದ್ಗೀತೆ ಮಾತಾಜಿ ಹೇಳ್ದ ಹಾಗೆ ಪ್ರಭುಪಾದ್ರು ತುಂಬಾ ಕ್ಲಿಯರ್ ಆಗಿ ಬರ್ದಿದ್ದಾರೆ. ನಮ್ಗೆ ಅರ್ಥ ಆಗುತ್ತೆ, ತುಂಬಾ ನೀಟಾಗಿ ಅರ್ಥ ಆಗುತ್ತೆ ಬರೆಯೋದನ್ನ. ಸೊ ಓಕೆ, ಆದ್ರೆ ಇಲ್ಲಿ ಯಥಾರೂಪ ಅಂತ ಯಾಕೆ ಹೇಳ್ತೀವಿ ನಾವು ಭಗವದ್ಗೀತೆನ? ಸೊ ಯಥಾರೂಪ ಅಂದ್ರೆ ಏನು? ಭಗವದ್ಗೀತೆ ಕೃಷ್ಣ ಏನ್ ಹೇಳಿದಾನೆ, ಕೃಷ್ಣನ್ ಬಾಯಿಂದ ಏನ್ ಬಂದಿದೆ ಅದನ್ನೇ ಪ್ರಭುಪಾದ್ರು ಬರ್ದಿದ್ದಾರೆ. ಅದಕ್ಕೆ ನಾವು ಅದನ್ನ ಯಥಾರೂಪ ಅಂತ ಹೇಳ್ತೀವಿ. ಬೇರೆ ಭಗವದ್ಗೀತೆಗಳಲ್ಲಿ ಓಕೆ ಕ್ಲಿಯರ್ ಆಗಿಲ್ಲ, ಓಕೆ, ಬಟ್ ಅದ್ರ ಜೊತೆಯಲ್ಲಿ ಬರ್ದಿರೋದು ನಿಜ ಅಂತಾನೆ ಗ್ಯಾರಂಟಿ ಇಲ್ಲ. ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದು ನಿಜ ಅಂತ ಗ್ಯಾರಂಟಿ ಇಲ್ಲ, ಆಯ್ತಾ? ಸೊ ಅವರು ಸೊ ಭಗವದ್ಗೀತೆನ ಯಾವಾಗ್ಲೂ ನಾವು ಗುರು ಪರಂಪರೆಯಿಂದ ಕಲಿಬೇಕು. ಒಂದು ಗುರು ಅವರ ಗುರುವಿಂದ ಏನ್ ಕೇಳಿಸ್ಕೊಂಡಿರ್ತಾರೆ ಅದನ್ನೇ ಅವರ ಶಿಷ್ಯಂದ್ರಿಗೆ ಹೇಳಿರ್ಬೇಕು. ಆ ಶಿಷ್ಯರು ಅದನ್ನೇ ಅವರ ಶಿಷ್ಯರಿಗೆ ಹೇಳಬೇಕು. ಹಾಗೆ ಅದು ಪರಂಪರೆ ಮೂಲಕ ಬರಬೇಕು. ಎಲ್ಲೂ ಏನು ಚೇಂಜ್ ಮಾಡಬಾರ್ದು ಕಾಂಟೆಂಟ್ನ, ಅಲ್ವಾ? ನಾವೇನು ಕೇಳಿಸ್ಕೊತೀವಿ ಅದನ್ನೇ ಇನ್ನೊಬ್ಬರಿಗೆ ಹೇಳಬೇಕು. ನಮ್ಮ ಯೋಚನೆಗಳನ್ನ ಹಾಕಿ ನಾವು ಏನೇನು ಅರ್ಥ ಮಾಡ್ಕೋತೀವೋ ಅದನ್ನೆಲ್ಲ ಸೇರಿಸಿ ನಾವು ಭಗವದ್ಗೀತೆನ ನಮ್ಮದೇ ಆದ ರೀತಿಯಲ್ಲಿ ಭಗವದ್ಗೀತೆನ ಇನ್ನೊಬ್ಬರಿಗೆ ಹೇಳಬಾರ್ದು. ಈ ಕಾರಣದಿಂದ ಪ್ರಭುಪಾದ್ರು ನೋಡಿದ್ರು ಮಾರ್ಕೆಟಲ್ಲಿ ಎಷ್ಟೊಂದು ಗೀತೆಗಳಿದೆ, ಆದರೆ ಒಂದರಲ್ಲೂ ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ ಇಲ್ಲ, ಆಯ್ತಾ? ನಾನು ಇತ್ತೀಚೆಗೆ ಈಗ ಅಂದ್ರೆ ಸ್ವಲ್ಪ 2 ವರ್ಷಗಳ ಹಿಂದೆ ನಾನೊಂದು ಭಗವದ್ಗೀತೆ ಓದ್ಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ ನನಗೊಂದು ಭಗವದ್ಗೀತೆ ಕೊಟ್ಟರು. ಆ ಭಗವದ್ಗೀತೆಯಲ್ಲಿ ಏನಿತ್ತು ಗೊತ್ತಾ? ಪಂಚಪಾಂಡವರು ಪಂಚೇಂದ್ರಿಯರಂತೆ. ಪಂಚಪಾಂಡವರೇ ಇಲ್ಲ, ಪಂಚಪಾಂಡವರೇ ಪಂಚೇಂದ್ರಿಯರು. ಕೃಷ್ಣ ಅನ್ನೋದು ನಮ್ಮ ಮೈಂಡ್ ಅಂತೆ, ಮನಸ್ಸು. ಕೃಷ್ಣ ಅನ್ನೋರು ಇಲ್ಲ, ದೇವರೇ ಇಲ್ಲ, ಬಟ್ ಕೃಷ್ಣ ಅನ್ನೋದನ್ನ ಅವ್ನ ಮೈಂಡ್ ಅಂತ, ಮನಸ್ಸು ಅಂತ ಹೇಳಿ ಬರ್ದಿದ್ದಾರೆ ಆ ಭಗವದ್ಗೀತೆಯಲ್ಲಿ.
ಆ ಥರ ಅದನ್ನ ಓದಿದ್ರೆ ಏನಾದರೂ ಅರ್ಥ ಆಗುತ್ತಾ? ನಮಗೆ ಆ್ಯಕ್ಚುಲಿ ಪಾಪ ಸುತ್ಕೊಳ್ಳೋಷ್ಟ ಅಷ್ಟೇ ಆ ಥರ ಓದಿದ್ರೆ ಅಲ್ವಾ? ಸೊ ದೇವ್ರನ್ನ ಇರೋ ದೇವ್ರನ್ನ ಇಲ್ಲ ಅಂತ ಹೇಳೋದು ದೇವ್ರಿಗೆ ಮಾಡ್ತಾ ಇರೋ ಇನ್ಸಲ್ಟ್, ಅವಮಾನ ಅದು ಅಲ್ವಾ? ಸೊ ಅದನ್ನ ಬರೆಯೋದೇ ಆಗಿರಲಿ, ಅದನ್ನ ಬರ್ದಿರೋದನ್ನ ಓದೋದೇ ಆಗಿರಲಿ, ಪಾಪ, ಎರಡೂ ಪಾಪ ಅಲ್ವಾ? ಸೊ ಅದಕ್ಕೆ ಭಗವದ್ಗೀತೆ ಯಥಾರೂಪನ ನಾವು ಯಾವಾಗಲೂ ಓದಬೇಕು. ಸೊ ಇದು ಭಗವದ್ಗೀತೆಯ ಇತಿಹಾಸ, ನಮಗೆ ಅದಕ್ಕೆ ಪ್ರಭುಪಾದರು ಕೊಟ್ಟಿದ್ದಾರೆ. ಸೊ ಭಗವದ್ಗೀತೆ ಫಸ್ಟ್ ಯಾರು ಕೃಷ್ಣ ಯಾರಿಗೆ ಹೇಳ್ದ ಅಂತ ಇಲ್ಲಿ ನೋಡ್ಬೋದು ನಾವು. ಅರ್ಜುನನಿಗೆ ಹೇಳಕ್ ಮುಂಚೆ ಕೃಷ್ಣ ಭಗವದ್ಗೀತೆನ ಆಗ್ಲೇ ಮಾತಾಜಿ ಹೇಳ್ದ ಹಾಗೆ ವಿವಸ್ವಾನ್ಗೆ ಹೇಳಿದ್ರು. ವಿವಸ್ವಾನ್ ಅಂದ್ರೆ ಸೂರ್ಯ ದೇವರು. ಓಕೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕು ಬ್ರವೀತ್ ಅಲ್ವಾ? ಸೊ ಇಲ್ಲಿ ಹೇಳ್ತಾನೆ ಕೃಷ್ಣ, ಇಲ್ಲಿ ನೀವು ಫೋಟೋದಲ್ಲೂ ನೋಡ್ಬೋದು. ಸೊ ಕೃಷ್ಣ ಮೊದಲು ಸನ್ ಗಾಡ್ ಅಂದ್ರೆ ಸೂರ್ಯದೇವನಿಗೆ ಹೇಳ್ಕೊಡ್ತಾನೆ ಭಗವದ್ಗೀತಾ, ವಿವಸ್ವಾನ್. ಅದಾದ್ಮೇಲೆ ಸೂರ್ಯದೇವನ ಭಗವದ್ಗೀತೆ ಸೂರ್ಯದೇವ ಅದನ್ನ ಇಶ್ವಾಕುಗೆ ಮನುವಿಗೆ ಹೇಳ್ಕೊಡ್ತಾನೆ. ಆಯ್ತಾ? ಸೊ ಮನು ಅದನ್ನ ಇಕ್ಷ್ವಾಕುಗೆ ಹೇಳ್ಕೊಡ್ತಾನೆ. ಸೊ ಇದು ಪರಂಪರೆ ಸಿಸ್ಟಮ್ ಅಲ್ಲಿ ಬರುತ್ತೆ. ಇಲ್ಲಿ ವಿವಸ್ವಾನ್ ಏನ್ ಕೇಳಿಸ್ಕೊಂತಾನೋ ಕೃಷ್ಣ ಇಂದ ಡೈರೆಕ್ಟ್ ಆಗಿ ಅದನ್ನ ಮಾತ್ರನೇ ಹೇಳ್ತಾನೆ ಮನುಗೆ, ಬೇರೆ ಏನೇನೋ ಹೇಳಲ್ಲ. ಆಯ್ತಾ? ಸೊ ಇವಾಗಿನ ಕಾಲದಲ್ಲಿ ನಾವೇನ್ ಮಾಡ್ತೀವಿ, ನಾವು ಏನೇನೋ ಸೇರಿಸ್ಕೊಂಡು ನಮ್ಗೆ ಹೆಂಗ್ ಬೇಕೋ ಹಂಗೆ ಅದನ್ನ ಚೇಂಜ್ ಮಾಡಿ ಇನ್ನೊಬ್ಬರಿಗೆ ಹೇಳ್ತೀವಿ ಅಲ್ವಾ? ಇರೋದು ಇಲ್ದಿರೋದು ಎಲ್ಲಾನು ಸೇರ್ಕೊಂಡು. ಆದ್ರೆ ಆ ಥರ ಮಾಡಬಾರ್ದು. ಪರಂಪರೆ ಸಿಸ್ಟಮ್ ಅಲ್ಲಿ ಯಾಕೆ ಕಲಿಬೇಕು ಅಂದ್ರೆ ಅವರು ಯಥಾರೂಪ ಹೇಳ್ತಾರೆ ನಮ್ಗೆ ಅಲ್ವಾ? ಸೊ ಇಲ್ಲಿ ಮನು ಅದನ್ನೇ ತಗೊಂಡು ಹೋಗಿ ಇಕ್ಷ್ವಾಕುಗೆ ಹೇಳ್ತಾನೆ. ಆಯ್ತಾ? ಸೊ ಈ ತರ ಎಲ್ಲರೂ ಭಗವದ್ಗೀತೆನ ಗುರು ಪರಂಪರೆ ಸಿಸ್ಟಮ್ ಅಲ್ಲಿ ಕಲಿತಾ ಇದ್ರು. ಆದ್ರೆ ಏನಾಯ್ತು ಆಮೇಲೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದು ಸಕಾಲೇನಃ ಮಹತಾ ಯೋಗೋ ನಷ್ಟ ಪರಂತಪ. ಸೊ ಈ ತರ ಪರಂಪರೆಯಲ್ಲಿ ಕಲಿತಾ ಇದ್ದಿದ್ ಭಗವದ್ಗೀತೆ ಇಕ್ಷ್ವಾಕುಗೆ ಯಾವಾಗ ರೀಚ್ ಆಯ್ತು, ಅದಾದ್ಮೇಲೆ ಅದೇ ಯಥಾರೂಪ ಜನರಿಗೆ ರೀಚ್ ಆಗ್ಲಿಲ್ಲ. ಸಕಾಲೇನಃ ಮಹತ, ಹೋಗ್ತಾ 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 ಏನಾಯ್ತು, ಆ ಪರಂಪರೆ ಸಿಸ್ಟಮ್ನ ಬ್ರೇಕ್ ಆಯ್ತು. ಪರಂಪರೆ ಸಿಸ್ಟಮ್ ಅಲ್ಲಿ ಬ್ರೇಕ್ ಆಗಿ ಜನಕ್ಕೆ ಯಥಾರೂಪ ಭಗವದ್ಗೀತೆ ಸಿಗ್ಲಿಲ್ಲ. ಆಯ್ತಾ? ಸೊ ವಿಜ್ಞಾನ ನಷ್ಟವಾಯ್ತು, ಯೋಗೋ ನಷ್ಟ ಪರಂತಪ. ಆಯ್ತಾ? ಸೊ ಜನರು ಇಲ್ಲದೆ ಇರೋದನ್ನ ಎಲ್ಲ ಸೇರಿಸಿ ಭಗವದ್ಗೀತೆ ಕಲ್ತ್ರು, ಅದು ಕರೆಕ್ಟ್ ಆಗಿರೋ ಭಗವದ್ಗೀತೆ ಆಗಿರ್ಲಿಲ್ಲ. ಸೊ ಪರಂಪರೆ ಸಿಸ್ಟಮ್ ಬ್ರೇಕ್ ಆದಾಗ ಈ ತರ ಆಗತ್ತೆ. ಈಗ ಮಾಡರ್ನ್ ಡೇಸ್ ಅಲ್ಲಿ ಈಗ ಕೂಡ ಇದೇ ತರ ಆಗತ್ತೆ ಜಾಸ್ತಿ. ನಾವು ಗುರುಗ್ ಹೇಳಿದ್ದು ನಾವು ಕೇಳಲ್ಲ, ನಮ್ದೇ ಆದಂತ ಒಂದು ಇದು ಮಾಡಿ ಅದನ್ನ ಹೇಳಕ್ ಹೋಗ್ತೀವಿ. ಅದಕ್ಕೆ ಪ್ರಭುಪಾದ್ ಸ್ಟ್ರಿಕ್ಟ್ ಆಗಿ ಅವರ ಬುಕ್ಸ್ ಅಲ್ಲಿ ಇರೋದನ್ನ ಮಾತ್ರ ಎಲ್ಲರಿಗೂ ತಿಳಿಸಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಸ್ಟ್ರಿಕ್ಟ್ ಆಗಿ ನಮ್ಮ ಏನೋ ಪ್ರಭುಪಾದ್ ಬರ್ದಿರೋಂತಹ ಬುಕ್ಸ್ ಅಲ್ಲಿ ಇರೋದನ್ನ ಮಾತ್ರ ಎಲ್ಲರಿಗೂ ಪ್ರೀಚ್ ಮಾಡ್ತೀವಿ ಅಲ್ವಾ? ಸೊ ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸುತ್ತೀರಿ? ಯಾರಿಗಾದ್ರೂ ಗೊತ್ತಿದ್ಯಾ? ಸೊ ನಾವೀಗ ಭಗವದ್ಗೀತೆ ಕಲಿತಿದೀವಿ, ಆದ್ರೆ ನಾವು ಕಲಿತಿರೋದು ಕರೆಕ್ಟ್ ಭಗವದ್ಗೀತೆನ ರಾಂಗ್ ಭಗವದ್ಗೀತೆನ ಅಂತ ನಾವ್ ಹೆಂಗ್ ಗುರ್ತಿಸ್ಬೋದು? ಎಷ್ಟೊಂದ್ ಜನ ತಪ್ಪ ಭಗವದ್ಗೀತೆ ಬರ್ದಿದ್ದಾರೆ ಅಲ್ವಾ? ಸೊ ನಾವು ಕಲಿತಾ ಇರೋದು ಕರೆಕ್ಟ್ ಅಂತ ನಮ್ಗೆ ಏನ್ ಗ್ಯಾರಂಟಿ? ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗುರುಗಳು ಅವರು ಶಾಸ್ತ್ರದ ಬಗ್ಗೆ ಅರಿವಿರ್ಬೇಕು, ಮತ್ತೆ ಮತ್ತೆ ಅವರು ಏನಂತಾರೆ, ನಿನ್ನೆ ಕ್ವಿಜ್ ಅಲ್ಲಿ ಈ ಕ್ವಶನ್ ಇತ್ತು ಮಾತಾಜಿ. ಮತ್ತೆ ಇದು ಭಗವದ್ಗೀತೆನ ಅರ್ಥ ಮಾಡ್ಕೊಂಡಿರ್ಬೇಕು, ಅದನ್ನ ಅನುಸರಿಸಿರ್ಬೇಕು. ಗುರುಗಳ ಮಾತನ್ನ ಅದೇ ರೀತಿ ಅನುಸರಿಸಿ ಅವರು ಕೂಡ ಅದೇ ರೀತಿ ಇರ್ಬೇಕು ಅಂತ ಮಾತಾಜಿ. ಗುರುಗಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಏನ್ ಗ್ಯಾರಂಟಿ? ಗೊತ್ತಿಲ್ಲ ಮಾತಾಜಿ, ನೀವ್ ಹೇಳಿ. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಸೊ ಅವರ ಗುರುನ ಸೊ ಒಂದು ಗುರು, ನಾನು ಒಬ್ಬರ ಹತ್ರ ಭಗವದ್ಗೀತೆ ಕಲಿತಿದ್ದೀನಿ ಅಂದ್ರೆ ಅವ್ರ ಗುರು ಯಾರು ಅಂತ ನಾವು ಫಸ್ಟ್ ಕೇಳ್ಬೇಕು. ಅರ್ಥ ಆಯ್ತಲ್ಲ? ಸೊ ಇದೇ ನಾವು ಅರ್ಥ ಮಾಡ್ಕೊಳ್ಳೋ ರೀತಿ.
ಈಗ ನಮ್ಗೆ ಯಾರೋ ಬಂದು ಭಗವದ್ಗೀತೆ ಬೋಧನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಗುರು ಯಾರು ಅಂತ ನಮಗೆ ಅರಿವಿರ್ಬೇಕು. ನಾವು ಕೇಳಬೇಕು ಗೊತ್ತಿಲ್ಲ ಅಂದ್ರೆ, ನಿಮ್ಮ ಗುರು ಯಾರು? ಕೆಲವರು ಗುರುನೇ ಇರಲ್ಲ, ಸುಮ್ಮನೆ ಏನೋ ಕಲ್ತ್ಬಿಟ್ಟು ಹೇಳ್ತಿರ್ತಾರೆ ಅಲ್ವಾ. ಸೊ ಅವರ ಗುರು ಯಾರು, ಅವರ ಗುರು ಯಾರು, ಅವರ ಗುರು ಯಾರು, ಈ ಥರ ನಾವು ಅರ್ಥ ಮಾಡಿಕೊಂಡು ಆ ಡೈರೆಕ್ಟ್ ಫಸ್ಟ್ ಗುರು ಅದನ್ನು ವಾಪಸ್ ಹೋಗ್ತಾ 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 ಕೃಷ್ಣನಿಗೆ ಕನೆಕ್ಟ್ ಆಗಬೇಕು. ಅವಾಗ ಮಾತ್ರ ನಾವು ಕಲಿತಾ ಇರೋ ಭಗವದ್ಗೀತೆ ಕರೆಕ್ಟ್ ಅಂತ ನಮಗೆ ಗ್ಯಾರಂಟಿ, ಇಲ್ಲ ಅಂದರೆ ಆಗಲ್ಲ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಯಾರಾದರೂ ಓದ್ತೀರಾ? ಶ್ಲೋಕ ಬಿಡಿ, ಬಟ್ ಅನುವಾದ ಯಾರಾದರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗುರು ಪರಂಪರೆಯ ಮೂಲಕ ಸ್ವೀಕರಿಸದ ಯಾವುದೇ ಮಂತ್ರವು ಫಲವನ್ನು ನೀಡುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕಲಿಯುಗದಲ್ಲಿ 4 ದಿವ್ಯ ವ್ಯಕ್ತಿಗಳು, ಲಕ್ಷ್ಮಿ ಅಥವಾ ಶ್ರೀಬ್ರಹ್ಮ, ರುದ್ರ ಮತ್ತು ಸನಕ ಋಷಿ ಗುರು ಪರಂಪರೆಯನ್ನು ಸ್ಥಾಪಿಸಲು ಆವಿರ್ಭವಿಸುತ್ತಾರೆ ಮತ್ತು ಇವರನ್ನು ಅನುಸರಿಸುವ ಕಲಿಯುಗದ ಆಚಾರ್ಯರು ಒರಿಸ್ಸಾದ ಪವಿತ್ರಧಾಮ ಪುರುಷೋತ್ತಮ ಕ್ಷೇತ್ರದಲ್ಲಿ ಗೋಚರಿಸುತ್ತಾರೆ. ಪದ್ಮಪುರಾಣ. ಧನ್ಯವಾದಗಳು. ಹಾಯ್ ಬೋಲ್. ಸೊ ನಾವೇನು ಅರ್ಥ ಮಾಡ್ಕೋತೀವಿ ಇದರಲ್ಲಿ? ಗುರು ಪರಂಪರೆಯ ಮೂಲಕ ಸ್ವೀಕರಿಸದ ಯಾವುದೇ ಮಂತ್ರವು ಫಲವನ್ನು ನೀಡುವುದಿಲ್ಲ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹರೇ ಕೃಷ್ಣ ಮಹಾಮಂತ್ರ ಯಾಕೆ ಫಲ ಕೊಡುತ್ತೆ? ಅದು ಗುರುವಿನ ಬಾಯಿಂದ ಬಂದಿದೆ. ಶ್ರೀಲ ಪ್ರಭುಪಾದ್, ನಾವಿವಾಗ ಚಾಂಟಿಂಗ್ ಮಾಡಿದ್ವಿ ಕ್ಲಾಸ್ ಶುರುವಾಗಕ್ಕಿಂತ ಮುಂಚೆ. ನಾವು ಯಾರಾದರೂ ನಾವೇ ಚಾಂಟಿಂಗ್ ಮಾಡೋಣ ಅಂತ ಹೇಳಿದ್ವಾ? ಇಲ್ಲ. ನಾವೇ ಮಾಡಿದ್ವಾ? ಇಲ್ಲ. ಪ್ರಭುಪಾದ್ರನ್ನ ಆಡಿಯೋ ಹಾಕ್ಕೊಂಡು ಪ್ರಭುಪಾದ್ರನ ಮಂತ್ರ ಕೇಳ್ತಾ ನಾವು ಚಾಂಟಿಂಗ್ ಮಾಡಿದ್ವಿ. ಗುರು ಪರಂಪರೆಯ ಮೂಲಕ ಬರದ ಯಾವುದೇ ಮಂತ್ರ ಫಲ ಸಿಗಲ್ಲ. ನಾವು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ಮಂತ್ರ ಜಪ ಮಾಡಕ್ ಹೋದ್ರೆ ಅದರಿಂದ ಫಲ ಸಿಗಲ್ಲ. ಗುರುವಿನ ಬಾಯಿಂದ ನಮಗೆ ಉಪದೇಶ ಆಗಿರ್ಬೇಕು ಆ ಮಂತ್ರ, ಆವಾಗ ಮಾತ್ರ ನಮಗೆ ಫಲ ಸಿಗುತ್ತೆ. ಸೊ ಅದೇ ರೀತಿ ಭಗವದ್ಗೀತೆ ಕೂಡ ಗುರುವಿನ ಮೂಲಕ ನಮಗೆ ಬಂದಿದ್ರೆ ಆ ಗುರುವಿನ ಗುರು ಯಾರು, ಆ ಗುರುವಿನ ಗುರು ಯಾರು, ಆ ಗುರುವಿನ ಗುರು ಯಾರು, ಸೊ ಡೈರೆಕ್ಟ್ ಕೃಷ್ಣಂಗೆ ತಲುಪಬೇಕು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ 4 ಸಂಪ್ರದಾಯಗಳಿದೆ. ಸಂಪ್ರದಾಯ ಅಂದರೆ ನಮ್ಗೆ ಯೂನಿವರ್ಸಿಟಿ, ನಾವು ಹೋಗ್ಬೋದು, ನಾವು ನೋಡ್ತಿರ್ಬೋದಲ್ಲ. ಈಗ ನಮಗೆ ಡೆಲ್ಲಿ ಯೂನಿವರ್ಸಿಟಿ ಇದೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆ, ಮತ್ತು ಲಂಡನ್ ಯೂನಿವರ್ಸಿಟಿ ಇದೆ. ಎಲ್ಲ ಕಡೆ ಸೇಮ್ ಪಾಠನೇ ಹೇಳ್ಕೊಡೋದು, ಆದರೆ ಡಿಫ್ರೆಂಟ್ ಯೂನಿವರ್ಸಿಟಿ ಮೂಲಕ ಹೇಳ್ಕೊಡ್ತಾರೆ ಅಲ್ವಾ. ಸೊ ಆ ಥರ ಇಲ್ಲಿ ನಮಗೆ 4 ಸಂಪ್ರದಾಯ, 4 ಯೂನಿವರ್ಸಿಟೀಸ್ ಇದೆ. ಒಂದು ಬ್ರಹ್ಮ ಸಂಪ್ರದಾಯ, ಇನ್ನೊಂದು ಶ್ರೀ ಸಂಪ್ರದಾಯ, ಇನ್ನೊಂದು ರುದ್ರ ಸಂಪ್ರದಾಯ. ಬ್ರಹ್ಮ ಸಂಪ್ರದಾಯ ಅಂದ್ರೆ ಕೃಷ್ಣ ಡೈರೆಕ್ಟ್ ಆಗಿ ಬ್ರಹ್ಮಂಗ್ ಹೇಳ್ಕೊಟ್ಟಿದ್ದಾನೆ ಭಗವದ್ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರೈಟ್. ಸೊ ಶ್ರೀ ಸಂಪ್ರದಾಯ ಅಂದ್ರೆ ಲಕ್ಷ್ಮೀ ದೇವಿಗೆ ಕೃಷ್ಣ ಡೈರೆಕ್ಟ್ ಆಗಿ ಭಗವದ್ಗೀತೆ ಹೇಳ್ಕೊಟ್ಟಿದ್ದಾನೆ. ಲಕ್ಷ್ಮೀ ದೇವಿ ಹೋಗ್ತಾ ಹೋಗ್ತಾ ಅವರ ಶಿಷ್ಯಂದ್ರಿಗೆ ಹೇಳ್ಕೊಡ್ತಾ ಹೋಗ್ತಾಳೆ, ಆಯ್ತಾ. ಸೊ ಇದರಲ್ಲಿ ಮುಖ್ಯ ಆಚಾರ್ಯ ನಾವು ರಾಮಾನುಜಾಚಾರ್ಯ ಅಂತ ತಗೋಬೇಕು. ಶ್ರೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯ ಮುಖ್ಯ ಆಚಾರ್ಯ. ಆದ್ಮೇಲೆ ಶಿವನ್ಗೂ ಸಹ ಕೃಷ್ಣ ಭಗವದ್ಗೀತೆ ಹೇಳ್ಕೊಟ್ಟಿದ್ದಾನೆ. ಶಿವ ಕೂಡ ಅದನ್ನ ಹರಡಕ್ಕೋಸ್ಕರ ಅವನ ಶಿಷ್ಯಂದ್ರಿಗೆ ಹೇಳ್ಕೊಡ್ತಾ ಹೋಗ್ತಾನೆ. ಇದ್ರಲ್ಲಿ ನಾವು ಮುಖ್ಯ ಆಚಾರ್ಯ ವಿಷ್ಣು ಸ್ವಾಮಿ ಅಂತ ತಗೋಬೇಕು. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ದಯವಿಟ್ಟು ಕಲೀರಿ ಇದನ್ನ. ಆಮೇಲೆ ಕುಮಾರ ಸಂಪ್ರದಾಯ, ಕೃಷ್ಣ ಡೈರೆಕ್ಟ್ ಆಗಿ ಕುಮಾರರಿಗೆ ಹೇಳ್ಕೊಟ್ಟಿದ್ದಾನೆ. 4 ಕುಮಾರರಿದ್ದಾರೆ. ಸೊ ಆ ಕುಮಾರರು ಕೂಡ ಭಗವದ್ಗೀತೆನ ಸ್ಪ್ರೆಡ್ ಮಾಡೋಕ್ಕೋಸ್ಕರ, ಪ್ರೀಚ್ ಮಾಡೋಕ್ಕೋಸ್ಕರ ಅವರ ಶಿಷ್ಯಂದ್ರಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಮುಖ್ಯ ಆಚಾರ್ಯ ನಮಗೆ ನಿಂಬರ್ಕಾಚಾರ್ಯ. ಓಕೆ, ಸೊ ಬ್ರಹ್ಮ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯ, ಶ್ರೀ ಸಂಪ್ರದಾಯ ಅಂದ್ರೆ ಲಕ್ಷ್ಮಿ ಹೇಳ್ಕೊಟ್ಟಿರೋ ವಿದ್ಯೆಯಲ್ಲಿ ರಾಮಾನುಜಾಚಾರ್ಯ, ಮತ್ತೆ ರುದ್ರ ಸಂಪ್ರದಾಯ ಅಂದ್ರೆ ಶಿವ ಸ್ಟಾರ್ಟ್ ಮಾಡಿರೋದ್ರಲ್ಲಿ ವಿಷ್ಣು ಸ್ವಾಮಿ, ಮತ್ತೆ ಕುಮಾರ ಸಂಪ್ರದಾಯದಲ್ಲಿ ನಿಂಬರ್ಕಾಚಾರ್ಯ. ಸೊ ಈ 4 ಜನ ಮುಖ್ಯ ಆಚಾರ್ಯರಾಗ್ತಾರೆ ಈ 4 ಸಂಪ್ರದಾಯಗಳಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗ ನಾವ್ ಯಾವ ಸಂಪ್ರದಾಯಕ್ಕೆ ಬರ್ತೀವಿ? ನಾವು ಭಗವದ್ಗೀತೆ ಕಲಿತಾ ಇದ್ದೀವಿ ಅಲ್ಲ, 4 ದಿನದಿಂದ ಕಲಿತಾ ಇದ್ದೀವಿ. ನಾವು ಕಲಿತಿರೋದು ಕರೆಕ್ಟಾ ತಪ್ಪಾ ಯಾರಿಗ್ ಗೊತ್ತು? ಸೊ ಈಗ ಇಲ್ಲಿ ನೋಡೋಣಂತೆ ಹೇಗೆ ಅಂತ. ಸೊ ನಮ್ಮ ಸಂಪ್ರದಾಯ ಯಾವುದು? ಇಸ್ಕಾನ್ ಸಂಪ್ರದಾಯ ಯಾವುದು? ಈಗ ನಾವು 4 ಸಂಪ್ರದಾಯ ನೋಡಿದ್ವಿ. ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ, ಶ್ರೀ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ. ಇದರಲ್ಲಿ ನಾವು ಯಾವ ಸಂಪ್ರದಾಯದಲ್ಲಿ ಇರ್ತೀವಿ? ನಾವು ಬ್ರಹ್ಮ ಸಂಪ್ರದಾಯಕ್ಕೆ ಸೇರ್ತೀವಿ, ಬ್ರಹ್ಮ ಸಂಪ್ರದಾಯ. ಸೊ ನಮ್ಮ ಸಂಪ್ರದಾಯದ ಹೆಸರು ಬ್ರಹ್ಮ ಮಧ್ವ ಗೌಡ್ಯ ಸಂಪ್ರದಾಯ.
ಓಕೆ. ಸೊ ಮಧ್ವ ಅಂತ ಯಾಕೆ ಸೇರ್ಸಿದೀವಿ? ಮಧ್ವಾಚಾರ್ಯರು ಮೇನ್ ಆಚಾರ್ಯ, ನಾವಾಗ್ಲೇ ಓದಿದ್ವಿ, ಅದಕ್ಕೆ ಮಧ್ವಾಚಾರ್ಯರ ಹೆಸರನ್ನ ಸೇರ್ಸಿದ್ವಿ. ಆಮೇಲೆ ಗೌಡಿಯ ಸಂಪ್ರದಾಯ ಅಂತ ಯಾಕೆ ಸೇರಿಸ್ತೀವಿ? ನಾವು ನಿನ್ನೆ ಅಭ್ಯಾಸ ಮಾಡಿದ ಹಾಗೆ ಚೈತನ್ಯ ಮಹಾಪ್ರಭುಗಳು ಯಾರು ಬೇರೆ ಅಲ್ಲ, ಕೃಷ್ಣ ಸಾಕ್ಷಾತ್ ಅಲ್ವಾ. ಸೊ ಚೈತನ್ಯ ಮಹಾಪ್ರಭುಗಳಿಂದ ನಾವು ಹರೇ ಕೃಷ್ಣ ಮಹಾಮಂತ್ರ ಕಲ್ತ್ವಿ. ಆ ಕಾರಣದಿಂದ ಗೌಡಿಯ ಸಂಪ್ರದಾಯ ಅಂತ ಸೇರಿಸಿದ್ದೀವಿ. ಸೊ ನಮ್ಮ ಸಂಪ್ರದಾಯ ಅತಿ ದೊಡ್ಡ ಸಂಪ್ರದಾಯ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಈ ಸಂಪ್ರದಾಯದಿಂದ ನಾವು ಅಭ್ಯಾಸ ಮಾಡ್ತೀವಿ. ಸೊ ನಮ್ಮ ಗುರುಗಳು ಶಿಲಾ ಪ್ರಭುಪಾದ್. ಆದ್ರೆ ಪ್ರಭುಪಾದ್ ಗುರು ಯಾವುದು? ಯಾರು ಅವರ ಗುರು ಯಾರು, ಅವರ ಗುರು ಯಾರು, ಅವರ ಗುರು ಯಾರು, ಆಮೇಲೆ ಅದು ಹೇಗೆ ಕೃಷ್ಣಂಗೆ ತಲುಪುತ್ತೆ, ಇದು ನಮಗೆ ಕ್ಲಿಯರ್ ಕಟ್ ಐಡಿಯಾ ಇದ್ರೆ ಮಾತ್ರ ನಾವು ಅಭ್ಯಾಸ ಮಾಡಬೇಕು ಒಬ್ಬರಿಂದ ಭಗವದ್ಗೀತೆನ. ಸೊ ಇಲ್ಲಿ ನಮಗೆ ಕರೆಕ್ಟಾಗಿ ಐಡಿಯಾ ಸಿಗುತ್ತೆ. ಶಿಲಾ ಪ್ರಭುಪಾದ್ ಅವ್ರ ಗುರು ಶಿಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಇಲ್ಲಿ ನೋಡ್ದ ಹಾಗೆ. ಅವರ ಗುರು ಗೌರ್ ಕಿಶೋರ್ ದಾಸ್ ಬಾಬಾಜಿ, ಇಲ್ಲಿ ನೋಡ್ದ ಹಾಗೆ. ಅವರ ಗುರು ಭಕ್ತಿ ವಿನೋದ್ ಠಾಕೂರ್ ಅಲ್ವಾ. ಅವರ ಗುರು ಜಗನ್ನಾಥ್ ದಾಸ್ ಬಾಬಾಜಿ, ಅವರ ಗುರು ಶಿಲಾ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಸೊ ಈ ತರ ಹೋಗಿ ಈ ತರ ಹಿಂದೆ 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 ಹೋಗಿ 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 ಕೊನೆಗದು ವ್ಯಾಸದೇವ್ಗೆ ಅಂದ್ರೆ ವೇದ ವ್ಯಾಸರಿಗೆ ಕನೆಕ್ಟ್ ಆಗುತ್ತೆ. ವೇದವ್ಯಾಸ ಯಾರಿಂದ ಕಲ್ತ್ರು? ನಾರದ ಮುನಿಗಳಿಂದ ಕಲ್ತ್ರು. ನಾರದ ಮುನಿ ಯಾರಿಂದ ಕಲ್ತ್ರು? ಬ್ರಹ್ಮ ಇಂದ ಕಲ್ತ್ರು. ಬ್ರಹ್ಮ ಯಾರಿಂದ ಕಲ್ತ್ರು? ಕೃಷ್ಣನಿಂದ ಕಲ್ತ್ರು. ಸೊ ಕೊನೆಗೆ ನಮ್ಮ ಸಂಪ್ರದಾಯ ಎಲ್ಲೂ ಬ್ರೇಕ್ ಇಲ್ಲ. ನೀವು ನೋಡ್ಬೋದು, ಎಲ್ಲೂ ಬ್ರೇಕ್ ಇಲ್ಲ. ಇಲ್ಲಿ ನಾವು ಪಿಕ್ಚರಲ್ಲಿ ನೋಡ್ಬೋದು ಅಲ್ವಾ. ಬ್ರಹ್ಮನಿಂದ ವೇದವ್ಯಾಸ ನಾರದ ಮುನಿ ಕಲಿತಾರೆ, ನಾರದ ಮುನಿಯಿಂದ ವೇದವ್ಯಾಸರು ಕಲಿತಾರೆ, ಆಮೇಲೆ ಅದು ಮಧ್ವಾಚಾರ್ಯರು ಹೋಗ್ತಾ 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 ಇಲ್ಲಿ ಬರೀ ಇಂಪಾರ್ಟೆಂಟ್ ಮಾತ್ರ ಇದೆ. ಸೊ ಇದಾಮೇಲೆ ಮಧ್ವಾಚಾರ್ಯರು, ಆಮೇಲೆ ಅದು ಹೋಗ್ತಾ 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 ಮತ್ತೆ ಚೈತನ್ಯ ಮಹಾಪ್ರಭುಗಳಿಗೆ ಕನೆಕ್ಟ್ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳು ಭಕ್ತ ರೂಪದಲ್ಲಿ ಬರ್ತಾರೆ, ಅವರು ಕೃಷ್ಣನೇ, ಆದ್ರೆ ಭಕ್ತ ರೂಪದಲ್ಲಿ ಬಂದಿರೋ ಕಾರಣ ಅವರು ಗುರು ಪರಂಪರೆ ಅಂದ್ರೆ ಅವರು ಒಂದು ಗುರುವಿನಿಂದ ಕಲಿತಾರೆ. ಅವ್ರು ಅದನ್ನ ವಾಪಸ್ ರೂಪ ಗೋಸ್ವಾಮಿಗೆ ಹೇಳ್ಕೊಡ್ತಾರೆ ಅಲ್ವಾ. ಸೊ ಹೀಗೆ ಅದು ಹೋಗಿ ಕನೆಕ್ಟ್ ಆಗಿ 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 ಕೊನೆಗೆ ಇಲ್ಲಿದ್ದಾರೆ ನೋಡಿ, 32ನೇ ಆಚಾರ್ಯ ಭಕ್ತಿ ವೇದಾಂತ ಸ್ವಾಮಿ ಶಿಲಾ ಪ್ರಭುಪಾದ್. ಇವರಿಂದ ನಾವೆಲ್ಲರೂ ಕಲಿತಾ ಇದ್ದೀವಿ, ಎಲ್ಲೂ ಬ್ರೇಕ್ ಇಲ್ಲ. ಸೊ ನಾವೇನ್ ಕಲಿತಿದೀವಿ ಅದು ಯಥಾರೂಪ. ಸೊ ಈ ಕಾನ್ಫಿಡೆನ್ಸ್ ನಮ್ಗೆ ಇರ್ಬೇಕು, ಆವಾಗ್ಲೇ ನಾವು ಈ ಕಲ್ತಿರೋದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಧೈರ್ಯ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಇದನ್ನೆಲ್ಲ ಹೇಳಿದೀವಿ ನಾವೀಗ. ಸೊ ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಅರ್ಹತೆ. ಸೊ ನಾವು ಕಲಿತಾ ಇದ್ದೀವಿ, ಆದ್ರೆ ಕಲಿಯೋರ್ಗೂ ಅರ್ಹತೆ ಇರಬೇಕು, ಹೇಳ್ಕೊಡೋರ್ಗೂ ಅರ್ಹತೆ ಇರಬೇಕು, ಹಾಗೆ ಕಲಿಯೋರಿಗೆ ಕೂಡ ಅರ್ಹತೆ ಇರಬೇಕು ಅಲ್ವಾ. ಸೊ ಆ ಅರ್ಹತೆ ಏನು ಅಂತ ನಾವಿವಾಗ ನೋಡೋಣ ಆಯ್ತಾ. ಸೊ ಅರ್ಜುನನಿಗೆ ಅರ್ಹತೆಗಳಿತ್ತು ಅಂತ ಕೃಷ್ಣ, ನಮಗಿಲ್ಲ, ಆದ್ರೆ ಅರ್ಜುನನಿಗೆ ಅರ್ಹತೆ ಇತ್ತು. ಸೊ ಏನ್ ಅರ್ಹತೆ, ನಾವದನ್ನ ನಮ್ಮ ಜೀವನದಲ್ಲಿ ಹಾಕೋಬೇಕು. ಸ ಏವಾಯಂ ಮಯಾ ತೇದ್ಯ ಯೋಗೋ ಪ್ರೋಕ್ತ ಪುರಾತನಃ ಭಕ್ತೋ ಅಸೀಮೆ ಸಖಾ ಚೇತಿ ರಹಸ್ಯ. ಅನುವಾದ ಯಾರು ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ ಓದಿ ಮಾತಾಜಿ. ಅನುವಾದ: ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಥ್ಯಾಂಕ್ ಯು ಮಾತಾಜಿ. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಭಕ್ತೋ ಅಸಿಮೆ ಸಖಾ ಚೇತಿ ಅಲ್ವಾ, ಕೃಷ್ಣ ಹೇಳ್ತಿದ್ದಾನೆ, ನೀನು ನನ್ನ ಭಕ್ತ ಮತ್ತು ಸ್ನೇಹಿತ ಆದ ಕಾರಣ ನಿನಗೆ ಅರ್ಹತೆ ಇದೆ, ಭಗವದ್ಗೀತೆ ಕಲಿಯೋ ಅರ್ಹತೆ ಇದೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅಂದ್ರೆ ನಮಗೇನ್ ಅರ್ಹತೆ ಇದೆ ಹಾಗಿದ್ರೆ? ಭಕ್ತಿ ಅಂದ್ರೆ ಪ್ರೀತಿ ಮಾಡ್ಬೇಕು ದೇವ್ರನ್ನ. ಪ್ರೀತಿ ಮಾಡೋದ್ನ ಭಕ್ತಿ ಅಂತ ಕರಿತೀವಿ. ಭಕ್ತಿ ಅಂದ್ರೆ ಬೇರೆ ಏನೂ ಅಲ್ಲ, ದೇವ್ರನ್ನ ಪ್ರೀತಿಸೋದ್ನ ನಾವು ಭಕ್ತಿ ಅಂತ ಕರಿತೀವಿ. ಸೊ ನಾವ್ ಯಾವಾಗ ದೇವ್ರನ್ನ ಪ್ರೀತಿಸಕ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಆಟೋಮ್ಯಾಟಿಕ್ ಆಗಿ ನಾವು ದೇವರ ಸ್ನೇಹಿತರಾಗ್ತೀವಿ. ಅವಾಗ ಭಗವದ್ಗೀತೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದೇ ಭಗವದ್ಗೀತೆ ಕಲಿಯಕ್ಕಿರೋ ಅರ್ಹತೆ, ಅರ್ಥ ಮಾಡ್ಕೊಳಕಿರೋ ಅರ್ಹತೆ ಅಲ್ವಾ. ಇವಾಗ ಅರ್ಜುನ ಕೇಳ್ತಿದ್ದಾನೆ ಕೃಷ್ಣನ್ಗೆ, ಅಲ್ಲ ಕೃಷ್ಣ, ನಾನು ನೀನು ಸೇಮ್ ಏಜ್ ಅಲ್ವಾ, ಸಮಕಾಲೀನ ನಾವಿಬ್ರು. ನೀನ್ ಹೇಳ್ತಾ ಇದೀಯಾ ನನಗೆ ಹೇಳ್ಕೊಡಕ್ ಮುಂಚೆ ಸೂರ್ಯದೇವನಿಗೆ ಹೇಳ್ಕೊಟ್ಟೆ ಅಂತ. ಸೂರ್ಯದೇವ್ರು ಎಷ್ಟು ದೊಡ್ಡೋರು ನಮ್ಗಿಂತ ಅಲ್ವಾ, ಹೆಂಗ್ ನೀನ್ ಹೇಳ್ಕೊಡಕ್ ಸಾಧ್ಯ, ನಾವಿನ್ನ ಹುಟ್ಟೇ ಇರ್ಲಿಲ್ಲ ಅವಾಗ ಅಂತ ಹೇಳ್ತಿದ್ದಾನೆ ಅರ್ಜುನ ಅಲ್ವಾ. ಸೊ ಹೇಗ್ ಸಾಧ್ಯ? ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಹೇಗ್ ಸಾಧ್ಯ ಅಲ್ವಾ. ಸೊ ಇವಾಗ ಕೃಷ್ಣ ಹೇಳ್ತಾನೆ ಹೇಗ್ ಸಾಧ್ಯ ಅಂತ. ಸೊ ಇವಾಗ ಅರ್ಜುನ ಕೇಳ್ತಿದ್ದಾನೆ ಇಲ್ಲಿ ಕ್ವೆಶನ್, ಅವಾಗ್ಲೇ ಹೇಳ್ದಾಗ, ನಾನು ನೀನು ನಾವಿನ್ನ ಹುಟ್ಟು ಕೂಡ ಇರ್ಲಿಲ್ಲ, ನೀನ್ ಹೆಂಗೆ ಭಗವದ್ಗೀತೆ ಸೂರ್ಯದೇವನಿಗೆ ಬೋಧಿಸಕ್ ಸ್ಟಾರ್ಟ್ ಮಾಡ್ತೀಯಾ, ಹೇಗ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಗೀತೆಯನ್ನು ಭಗವಂತ ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ
ನಾವಿನ್ನ ಹುಟ್ಟೇ ಇರ್ಲಿಲ್ಲ, ನೀನ್ ಹೆಂಗೆ ಸೂರ್ಯದೇವನಿಗೆ ಹೇಳ್ದೆ ಅಂತ ಅರ್ಜುನ ಕೇಳ್ತಾನೆ ಅಲ್ವಾ. ಅಂದ್ರೆ ನೀ ಎಷ್ಟು ವರ್ಷದ ಹಿಂದೆ ಹೇಳಿರ್ಬೋದು, ಆ ಕ್ಯಾಲ್ಕುಲೇಷನ್ ನಾವೀಗ ಅರ್ಥ ಮಾಡ್ಕೋಬೇಕು. ಲೈಫ್ ಆಫ್ ಬ್ರಹ್ಮ, ಆಯ್ತಾ, ಲೈಫ್ ಆಫ್ ಬ್ರಹ್ಮ, ಆ ಇದನ್ನ ನಾವು 36,000 ಕಲ್ಪ ಅಂತ ಕರಿತೀವಿ. 36,000 ಕಲ್ಪ ಅಂದ್ರೆ ಒಂದು ಕಲ್ಪ ಒಂದು ಅರ್ಧ ದಿನ, ಬ್ರಹ್ಮನ ಅರ್ಧ ದಿನ ಮಾಡುತ್ತೆ. ಒಂದು ಕಲ್ಪ ಅಂದ್ರೆ ಬ್ರಹ್ಮನ ದಿನ ಒಂದು ಕಲ್ಪ ಅಂತ ಕರಿತೀವಿ. ಬ್ರಹ್ಮನ ರಾತ್ರಿ, ಆ ದಿನದ ರಾತ್ರಿನ ಒಂದು ಕಲ್ಪ ಅಂತ ಕರಿತೀವಿ. ಆಯ್ತಾ. ಸೊ ಟೋಟಲ್ 311.4 ಟ್ರಿಲಿಯನ್ ಇಯರ್ಸ್, 100 ವರ್ಷ ಬ್ರಹ್ಮನ್ಗೆ ಏಜ್ ಅಲ್ವಾ. 100 ವರ್ಷ ಆದ್ಮೇಲೆ ಬ್ರಹ್ಮ ಸಾಯ್ತಾನೆ. ಸೊ ಆ 100 ವರ್ಷ ಬ್ರಹ್ಮನ ಸತ್ಯಯುಗದಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಕಲಿಯುಗದಲ್ಲಿ 311 ಟ್ರಿಲಿಯನ್ ಇಯರ್ಸ್ ಆಗಿ ಆಗುತ್ತೆ. ಐ ಮೀನ್ ಕಲಿಯುಗ ಅಲ್ಲ, ಆನ್ ಭೂಮಿಯಲ್ಲಿ 311 ಟ್ರಿಲಿಯನ್ ಇಯರ್ಸ್ ಆಗುತ್ತೆ. ಬ್ರಹ್ಮನ 100 ವರ್ಷಗಳು ಭೂಮಿಯಲ್ಲಿ 311 ಟ್ರಿಲಿಯನ್ ಇಯರ್ಸ್ ಆಗುತ್ತೆ. ಆಯ್ತಾ. ಸೊ ಒಂದು ಕಲ್ಪ ಅಂದ್ರೆ ಒಂದು ದಿನ, ಬ್ರಹ್ಮನ ಒಂದು ದಿನ ಮತ್ತೆ ಬ್ರಹ್ಮನ ಒಂದು ರಾತ್ರಿ, 2 ಕಲ್ಪ ಸೇರಿದ್ರೆ ಒಂದು ದಿನ ಬ್ರಹ್ಮಂದಾಗುತ್ತೆ, ಕಂಪ್ಲೀಟ್ ದಿನ. ಆಯ್ತಾ. ಸೊ ಆ ಒಂದು ಕಲ್ಪ 4.32 ಬಿಲಿಯನ್ ಇಯರ್ಸ್ ಭೂಮಿ ಮೇಲೆ, ಇದು ಭೂಮಿಯ ಕ್ಯಾಲ್ಕುಲೇಷನ್. ಆಯ್ತಾ. ಸೊ ಅಲ್ಲಿ ಬ್ರಹ್ಮನಿಗೆ 12 ಅವರ್ಸ್, ನಮ್ಮ ಭೂಮಿ ಮೇಲೆ 4.32 ಬಿಲಿಯನ್ ಇಯರ್ಸ್ ಆಗುತ್ತೆ. ಇದನ್ನ ನಾವು ಮನ್ವಂತರ ಅಂತ ಕರಿತೀವಿ. ಈ ತರ ಇಷ್ಟು ಬಿಲಿಯನ್ ಇಯರ್ಸ್, 306 ಮಿಲಿಯನ್ ಇಯರ್ಸ್ ಒಂದು ಮನ್ವಂತರ ಅಂತ ಕರಿತೀವಿ. ಅಂದ್ರೆ ಅದನ್ನ 71 ದಿವ್ಯ ಯುಗ ಅಂತ ಕರಿತೀವಿ ಅಲ್ವಾ. ಸೊ ಒಂದು ದಿವ್ಯ ಯುಗ ಅಂದ್ರೆ 4.32 ಮಿಲಿಯನ್ ಇಯರ್ಸ್ ಆಗುತ್ತೆ. ಒಂದು ದಿವ್ಯ ಯುಗ ಅಂದ್ರೆ 4 ಯುಗ ಸೇರಿದ್ರೆ ಒಂದು ದಿವ್ಯ ಯುಗ ಆಗುತ್ತೆ. 4 ಯುಗ ಯಾವುದು? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಲ್ವಾ. ಸೊ ಈ 4 ಯುಗ ಸೇರಿದ್ರೆ ಒಂದು ದಿವ್ಯ ಯುಗ ಆಗುತ್ತೆ. ಸೊ 4 ಯುಗ ಸೇರಿಸಿ ಎಷ್ಟು ವರ್ಷ? 4.32 ಮಿಲಿಯನ್ ಇಯರ್ಸ್. ಆಯ್ತಾ. ಆಮೇಲೆ ಸೊ ಇದರಲ್ಲಿ 4.32 ಮಿಲಿಯನ್ ಇಯರ್ಸ್ ಅಲ್ಲಿ 4 ಯುಗದ ಡಿವಿಷನ್ ಇದೆ. ಆಯ್ತಾ. ಈ 4.32 ಮಿಲಿಯನ್ ಇಯರ್ಸ್ ಅಲ್ಲಿ 1.7 ಮಿಲಿಯನ್ ಇಯರ್ಸ್ ಸತ್ಯಯುಗಕ್ಕೆ ಹೋಗುತ್ತೆ, 1.2 ಮಿಲಿಯನ್ ಇಯರ್ಸ್ ತ್ರೇತಾಯುಗಕ್ಕೆ ಹೋಗುತ್ತೆ. ಆಮೇಲೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಲ್ವಾ. ಸೊ ಈ ತರ ಡಿವಿಷನ್ಸ್ ಆಗ್ತಾ ಆಗ್ತಾ ನಮ್ ಕಲಿಯುಗ ಅತ್ಯಂತ ಚಿಕ್ಕದು, ಬರೀ 4,32 ಇಯರ್ಸ್ ಅಷ್ಟೇ. ದ್ವಾಪರ ಯುಗ 8 lakhs ಇಯರ್ಸ್, 8,64,000. ಆದ್ರೆ ಕಲಿಯುಗ 4,32,000 ಇಯರ್ಸ್ ಅಷ್ಟೇ. ಆಯ್ತಾ. ಸೊ ಅತ್ಯಂತ ಚಿಕ್ಕ ಯುಗ ಕಲಿಯುಗ. ನಾವೆಲ್ಲ ಇಲ್ಲಿದ್ದೀವಿ ಆಯ್ತಾ, ಕಲಿಯುಗದಲ್ಲಿದ್ದೀವಿ. ಈ ಕಲಿಯುಗದಲ್ಲಿ ಬರೀ 500 ವರ್ಷಗಳು ಮಾತ್ರ ಕಳೆದಿದೆ. ಆ 4,32,000 ಇಯರ್ಸ್ ಕಲಿಯುಗದಲ್ಲಿ 500 ವರ್ಷ ಮಾತ್ರ ಕಳೆದಿದೆ. ಅರ್ಥ ಆಗ್ತಿದೆ? ಇನ್ನು ಎಷ್ಟು ಕಲಿಯುಗ ಬಾಕಿ ಇದೆ ಅಲ್ವಾ. ಸೊ ಸುಮ್ನೆ ನ್ಯೂಸ್ ಅಲ್ಲಿ ಪ್ರಳಯ ಹಾಗೆ ಹೀಗೆ ಅಂತ ಹೇಳ್ತಾರೆ, ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಎಷ್ಟು ವರ್ಷ ಆದ್ಮೇಲೆ ಕಲಿಯುಗ ಮುಗಿಯುತ್ತೆ ಅಂತ ಅಲ್ವಾ. ನಾವು ಭಯ ಪಡೋ ಅಗತ್ಯ ಇಲ್ಲ. ಸೊ ಈಗ ನಾವೇನ್ ಕಲ್ತ್ವಿ ಅದೇ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಬೇಕಿದ್ರೆ ನನ್ನ ಗ್ರೂಪಲ್ಲಿ ಹಾಕ್ತೀನಿ ನಿಮ್ಗೆ ರೆಫರೆನ್ಸ್ಗೆ, ಈ ಸ್ಲೈಡ್ನ. ಆಯ್ತಾ. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಏನ್ ಕಲಿತೀವಿ ಅಂದ್ರೆ, ಕೃಷ್ಣ ಸೂರ್ಯದೇವನಿಗೆ ಮಿಲಿಯನ್ ಇಯರ್ಸ್ ಹಿಂದೆ ಭಗವದ್ಗೀತೆ ಹೇಳ್ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ಅರ್ಜುನ ಹುಟ್ಟಿರ್ಲಿಲ್ಲ ಅವಾಗ ಅಲ್ವಾ. ಸೊ ಅದಕ್ಕೆ ಅರ್ಜುನ ಕೇಳ್ತಾ ಇರೋದು, ನೀನು ಹುಟ್ಟಿರ್ಲಿಲ್ಲ, ನಾನು ಹುಟ್ಟಿರ್ಲಿಲ್ಲ, ನೀನ್ ಹೆಂಗ್ ಹೇಳ್ಕೊಟ್ಟೆ ಹಾಗಿದ್ರೆ ಸನ್ ಗಾಡ್ಗೆ, ವಿವಸ್ವನ್ಗೆ ಅಂತ ಕೇಳ್ತಾನೆ ಅಲ್ವಾ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ. ಸೊ 1 ಮಿಲಿಯನ್ ಇಯರ್ಸ್ ಹಿಂದೆ ಭಗವದ್ಗೀತೆನ ಕೃಷ್ಣ ಹೇಳ್ಕೊಡ್ತಾನೆ. ಯಾರಿಗೆ? ಸೂರ್ಯದೇವನಿಗೆ. ಹೇಗ್ ಸಾಧ್ಯ? ಇದನ್ನ ನಾವು ಕಲಿತೀವಿ ಈ ಚಾಪ್ಟರ್ ಅಲ್ಲಿ. ಕೃಷ್ಣ ಹೇಳ್ತಾ ಹೋಗ್ತಾನೆ ಹೇಗ್ ಸಾಧ್ಯ ಅಂತ. ಸೊ ಕೃಷ್ಣ ರಿಪ್ಲೈ ಮಾಡ್ತಾನೆ ಅರ್ಜುನ ಕೇಳಿರೋ ಕ್ವೆಶನ್ಗೆ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತನ್ಯಹಂ ವೇದ ಸರ್ವಾಣಿ ನತ್ವಂ ವೆತ್ತ ಪರಂತಪ. ಅನುವಾದ ಯಾರಾದ್ರೂ ಓದಿ. ಹರಕೃಷ್ಣ ಮಾತಾಜಿ ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಶತ್ರು ದಮನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ. ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದರೆ ನಿನಗಿಲ್ಲ. ಧನ್ಯವಾದಗಳು.
ಹರಿ ಬೋಲ್. ಸೊ ಏನ್ ಹೇಳ್ತಿದ್ದಾನೆ ಕೃಷ್ಣ? ಇಲ್ಲ ಅರ್ಜುನ, ನೀನೂ ಇದ್ದೆ ನಾನೂ ಇದ್ವಿ. ಅರ್ಜುನ ಹೇಳ್ತಾನಲ್ಲ, ಹುಟ್ಟೇ ಇರ್ಲಿಲ್ಲ ನಮ್ಗೆಲ್ಲ, ಇವಾಗ ಬರೀ 800 years ಅಷ್ಟೇ ನಮ್ಗೆ, ನೀನ್ ಹೆಂಗ್ 1 million years ಹಿಂದೆ ಹೇಳ್ಕೊಡ್ತೀಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲ, ನಾವು ಇದ್ವಿ, ಆದ್ರೆ ಬೇರೆ ಜನ್ಮದಲ್ಲಿದ್ವಿ, ಬೇರೆ ರೂಪದಲ್ಲಿದ್ವಿ, ಬೇರೆ ವಿಧದಲ್ಲಿದ್ವಿ, ಬೇರೆ ದೇಹದಲ್ಲಿದ್ವಿ, ಆದ್ರೆ ಇದ್ವಿ. ನೆನಪಿದೆ, ಆದ್ರೆ ನಿನಗ ಆ ಜನ್ಮಗಳು ಯಾವುದು ನೆನಪಿಲ್ಲ. ನಮಗ್ ನಮ್ ಪೂರ್ವ ಜನ್ಮ ನೆನಪಿದ್ಯಾ? ಇಲ್ಲ ಅಲ್ವಾ? ಆದ್ರೆ ನಾವೆಲ್ಲ ಪೂರ್ವ ಜನ್ಮದಲ್ಲಿ ಇದ್ವಿ, ಯಾವ್ದೋ ಒಂದ್ ರೂಪದಲ್ಲಿ ಇದ್ವಿ, ಯಾವ್ದೋ ಒಂದ್ ದೇಹದಲ್ಲಿ ಇದ್ವಿ, ಆದ್ರೆ ನಮಗ್ ನೆನಪಿಲ್ಲ. ಕೃಷ್ಣನಿಗೆ ನೆನಪಿದೆ. ಅದೇ ಡಿಫ್ರೆನ್ಸ್ ನಮ್ಗೆ. ಕೃಷ್ಣ ಹೇಳ್ತಿದ್ದಾನೆ, ಆಯ್ತಾ? ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ಯಾಕೆ ದೇವೋತ್ತಮ ಪರಮ ಪುರುಷ? ಅವನಿಗೆ ಎಲ್ಲಾ ನೆನಪಿದೆ, ಅವನಿಗೆ ಎಲ್ಲಾ ಜನ್ಮಗಳು ನೆನಪಿದೆ. ಇನ್ಫ್ಯಾಕ್ಟ್ ನಮ್ಮ ಜನ್ಮ ತೀರ್ಮಾನ ಮಾಡೋದು ಕೃಷ್ಣನೇ, ಆದ್ರೆ ನಮಗ್ ನೆನಪಿಲ್ಲ, ನಾವು ಕಂಟ್ರೋಲಲ್ಲಿ ಇಲ್ಲ. ಕೃಷ್ಣ ಆರಿಸ್ಕೊಂತಾನೆ, ಓ ಈ ಅವತಾರದಲ್ಲಿ ನಾನು ಇವರಿಗೆ ಅಪ್ಪ ಅಮ್ಮ ತರ, ಇವ್ರನ್ನ ಅಪ್ಪ ಅಮ್ಮ ಸ್ವೀಕಾರ ಮಾಡ್ತೀನಿ, ನಾನು ಈ ರೂಪದಲ್ಲಿ ಹೋಗ್ತೀನಿ, ಅಲ್ವಾ, ನಾನು ಈ ಚಟುವಟಿಕೆ ಮಾಡ್ತೀನಿ, ಈ ರಾಕ್ಷಸನ್ನ ಕೊಲ್ತೀನಿ ಅಂತ ಕೃಷ್ಣ ಆಯ್ಕೆ ಮಾಡ್ಕೋತಾನೆ. ಆದ್ರೆ ನಮ್ಗ ಆಯ್ಕೆ ಇಲ್ಲ, ನಾವು ಕೊಟ್ಟಿದ್ ತಗೋಬೇಕು, ಯಾಕಂದ್ರೆ ನಾವು ಕರ್ಮ ಬಂಧನದಲ್ಲಿ ಸಿಲುಕಿರ್ತೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಆಯ್ತಾ? ಸೊ ಹಾಗಾಗಿ ದೇವ್ರು ಗ್ರೇಟ್, ನಾವು ತುಂಬಾ ಸ್ಮಾಲ್, ಚಿಕ್ಕೋರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದೇ ಶರಣಗತಿ ಅಲ್ವಾ? ಸೊ ಕೃಷ್ಣ ಹೇಗೆ ಕಾಣಿಸಿಕೊಳ್ಳುತ್ತಾನೆ? ಸೊ ಕೃಷ್ಣ ಹೇಳಿದ್ನಲ್ಲ, ನಾನು ಇದ್ದೆ ನೀನು ಇದ್ದೆ ಬೇರೆ ಬೇರೆ ಜನ್ಮದಲ್ಲಿ. ಹಾಗಿದ್ರೆ ನಮ್ಮ ಜನ್ಮ ಕೃಷ್ಣನ ಜನ್ಮ ಬೇರೆ, ಸೇಮ್ ಅಲ್ಲ ಅಲ್ವಾ? ಸೊ ಹೇಗೆ ಬೇರೆ ಅಂತ ನಾವಿಲ್ಲಿ ಯೋಚನೆ ಮಾಡ್ಬೇಕು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಫೋಟೋದಲ್ಲಿ, ಕೃಷ್ಣ ಹೆಂಗೆ ಪ್ರಕಟ ಆಗ್ತಾನೆ. ಅವನು ನಮ್ಮ ತರ ಹುಟ್ಟಲ್ಲ, ಅವನು ನಮ್ಮ ತರ ಹುಟ್ಟಲ್ಲ, ಅವನು ಡೈರೆಕ್ಟ್ ಆಗಿ ಜಸ್ಟ್ ಯುನೋ ಕಾಣಿಸ್ಕೋತಾನೆ ಅಷ್ಟೆ. ಅಂದ್ರೆ ನಾವು ಇವಾಗ ಹೇಳ್ತೀವಲ್ಲ, ಏನೋ ಸಡನ್ ಆಗಿ ಕಾಣಿಸ್ಕೋತು ಆಮೇಲೆ ಮಾಯ ಆಯ್ತು ಅಂತ, ಸೇಮ್ ಅದೇ ತರ ಕೃಷ್ಣ ಕಾಣಿಸ್ಕೋತಾನೆ. ಅವನು ಹುಟ್ಟಲ್ಲ ನಮ್ ತರ, ನಾವ್ ಹೆಂಗ್ ಹುಟ್ತೀವಿ ನಮ್ಮ ಅಪ್ಪ ಅಮ್ಮನ್ಗೆ, ಆ ತರ ಹುಟ್ಟಲ್ಲ ಅವನು, ಅಲ್ವಾ? ಸೊ ಅಜೋ ಅಪಿ ಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋ ಅಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಸೊ ಇದು ನಾವು ವೆರಿ ವೆರಿ ಇಂಪಾರ್ಟೆಂಟ್. ಅವನ್ ಹೇಗ್ ಕಾಣಿಸ್ಕೋತಾನೆ? ಅವನ ಓನ್ ಇಂಟರ್ನಲ್ ಎನರ್ಜಿ, ಅಂದ್ರೆ ಅವನ ಶಕ್ತಿಯಿಂದ ಅವನು ಕಾಣಿಸ್ಕೋತಾನೆ. ಆಧ್ಯಾತ್ಮಿಕ ಶಕ್ತಿ, ಅವನ ಆಧ್ಯಾತ್ಮಿಕ ಶಕ್ತಿಯಿಂದ ಅವನು ಕಾಣಿಸ್ಕೋತಾನೆ. ನಿಮ್ಮ ತರ ಅವನು ಹುಟ್ಟಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ ಕಾರಣ ಕೃಷ್ಣನ್ಗೆ ನಾವಿವಾಗ ಸತ್ರೆ ನಮ್ಮ ದೇಹ ಹೋಗಿ ನಾವು ನೆಕ್ಸ್ಟ್ ಜನ್ಮದಲ್ಲಿ ಬೇರೆ ದೇಹ ಸಿಗುತ್ತೆ ಅಲ್ವಾ? ಸೊ ಆದ್ರೆ ಕೃಷ್ಣನ್ಗೆ ಯಾವಾಗ ಬೇರೆ ಯಾವಾಗ ಅವತಾರ ತಾಳಿ ಬರ್ತಾನೆ ಭೂಮಿ ಮೇಲೆ, ಆ ಒಂದೇ ದೇಹದಲ್ಲಿ ಬರ್ತಾನೆ. ಅವನಿಗಿರೋದು ಒಂದೇ ದೇಹ, ಅದು ಆಧ್ಯಾತ್ಮಿಕ ದೇಹ. ಆ ದೇಹದಲ್ಲೇ ಬರ್ತಾನೆ ಹೊರತು ಬೇರೆ ಬೇರೆ ದೇಹ ಅವನಿಗೆ ಬರಲ್ಲ. ಆಯ್ತಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ದೇಹ ಯಾವ ತರ ಇರುತ್ತೆ? ಆಧ್ಯಾತ್ಮ ರೂಪದಲ್ಲಿರುತ್ತೆ. ಏನಾದ್ರೂ ತಗೊಂಡ್ ಚುಚ್ಚಿದ್ರೆ ಬ್ಲಡ್ ಬರಲ್ಲ. ಅವನು ಏನೋ ನಮ್ ತರ ಉಸಿರಾಡಲ್ಲ. ಅವನಿಗೆ ಓಲ್ಡ್ ಏಜ್ ಬರಲ್ಲ ಕೃಷ್ಣನ್ಗೆ. ಅವನಿಗೆ ಸಾವಿಲ್ಲ, ಅವನಿಗೆ ಹುಟ್ಟಿಲ್ಲ, ಅವನಿಗೆ ರೋಗಗಳಿರಲ್ಲ, ಆಗಲ್ಲ ಹೊಡೆದ್ರೆ, ಆಯ್ತಾ? ಸೊ ಈ ತರ ದೇಹ ಅವನು. ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಇವಾಗ ನಾವು ಅರ್ಥ ಮಾಡ್ಕೊಂಡ್ವಿ ಕೃಷ್ಣ ಹೇಗ್ ಬರ್ತಾನೆ, ಅವನ ದೇಹ ಯಾವ ತರ ಇರುತ್ತೆ ಅಂತ. ಇಲ್ಲಿ ಕೃಷ್ಣ ಯಾಕೆ ಬರ್ತಾನೆ ಅಂತ ಹೇಳಿದಾನೆ ಅಲ್ವಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಧರ್ಮ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ, ಅಧರ್ಮ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ಅದನ್ನ ಬರೀ ಹೆಚ್ಚಾಗೋದಲ್ಲ, ಅಧರ್ಮ ಧರ್ಮನ ಯಾವಾಗ ನುಂಗ್ತಾ ಹೋಗುತ್ತೆ, ಅವಾಗ ನಾನೇ ಬರ್ತೀನಿ, ನಾನೇ ಸೃಜಾಮ್ಯಹಂ ಅಂತ ಕೃಷ್ಣ ಹೇಳ್ತಾನೆ. ಆ ಸಮಯದಲ್ಲಿ ಸ್ವಯಂ ಅವತಾರ ಮಾಡುತ್ತಾನೆ ಕೃಷ್ಣ, ಆಯ್ತಾ? ಸೊ ಕೃಷ್ಣ ಯಾವಾಗ್ಲೂ ಸುಮ್ನೆ ಬರಲ್ಲ. ಯಾವಾಗ ಅಧರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ, ಕೃಷ್ಣ ಅವಾಗ ಯಾರು ಅವನ ಇಚ್ಛೆಯಿಂದ ಅವನು
ಬರ್ತಾನೆ, ಸ್ವಯಂ ಅವತಾರ ಅಲ್ವಾ ಕೃಷ್ಣ ಹೇಳ್ತಾನೆ. ಸೊ ಭಗವಾನ್ ಕೃಷ್ಣನ 10 ಅವತಾರಗಳನ್ನು ವಿವರಿಸಿ. ಯಾರಿಗಾದ್ರೂ ಗೊತ್ತಾ? ಹೆಸರಿಸಿ. ಪದೇ ಪದೇ ಬರ್ತಾನೆ ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೆ. ಸೊ ಅವನ್ ಯಾವ್ಯಾವ ರೂಪದಲ್ಲಿ ಬಂದಿದ್ದಾನೆ, ಅವನ ಹೆಸರುಗಳೇನು, ಯಾರಿಗಾದ್ರೂ ಗೊತ್ತಿದ್ಯಾ? ದಶಾವತಾರ ಯಾರಿಗೂ ಗೊತ್ತಿಲ್ಲ? ವಾಮರಸ್ ಮತ್ತೆ ವಾಮನ ಅವತಾರ್, ಮತ್ತೆ ಕೃಷ್ಣ ಅವತಾರ, ಲಕ್ಷ್ಮೀಪತಿ, ಹ್ಮ್ ಕೂರ್ಮಾವತಾರ, ಹಾ ಕೂರ್ಮಾವತಾರ್, ವರಾಹಾವತಾರ, ಹಾ ವರಾಹ ಅವತಾರ್, ನರಸಿಂಹಾವತಾರ, ರಾಮನ ಅವತಾರ, ಪರಶುರಾಮನ ಅವತಾರ, ಬುದ್ಧನ ಅವತಾರ, ಕಲ್ಕಿ ಅವತಾರ, ಇನ್ನೊಂದು ಅವತಾರ, ಕೃಷ್ಣನ ಅವತಾರ, ಅಲ್ಲ, ಮತ್ಸ್ಯಾವತಾರ. ಇನ್ನೊಂದು ಮತ್ಸ್ಯ ಅವತಾರ, ಮತ್ಸ್ಯ, ಕೂರ್ಮ, ವರಹ, ನರಸಿಂಹಾವತಾರ, ವಾಮನ ಅವತಾರ, ಪರಶುರಾಮನ ಅವತಾರ, ರಾಮಾವತಾರ, ಕೃಷ್ಣಾವತಾರ, ಕಲ್ಕಿ ಅವತಾರ, ಬುದ್ಧಾವತಾರ. ಇಲ್ಲಿ ಹರಿಬೋಲ್ ಮಾತಾಜಿ, ವೆರಿ ನೈಸ್ ಎಲ್ಲರಿಗೂ. ಸೊ 10 ಅವತಾರಗಳು. ಆದ್ರೆ ಕೃಷ್ಣನೇ ಈ ಎಲ್ಲಾ ಅವತಾರ ತಾಳಿ ಬರ್ತಾನೆ. ಕೃಷ್ಣನ ನಾವು ಅವತಾರ ಅಂತ ಹೇಳಕ್ ಬರಲ್ಲ, ಆಯ್ತಾ? ಸೊ ಇಲ್ಲಿ 8ನೇ ಅವತಾರ ಯಾರು? ಬಲರಾಮ್ ಅವತಾರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಈ ಅವತಾರಗಳೆಲ್ಲ ತಾಳಿರೋದು ಕೃಷ್ಣನೇ. ಸೊ ಕೃಷ್ಣನ ನಾವು ಅವತಾರ ಅಂತ ಹೇಳಕ್ ಬರಲ್ಲ, ಕೃಷ್ಣ ಒಬ್ಬ ಅವತಾರಿ. ಆ ಅವತಾರಿಯಿಂದ ಎಲ್ಲಾ ಅವತಾರಗಳು ಬರುತ್ತೆ. ಕಾರಣ ಕೃಷ್ಣನ ನಾವು ಅವತಾರಿ ಅಂತ ಹೇಳಲ್ಲ. ಸೊ ನೀವೆಲ್ಲರೂ ಹೇಳ್ದ ಹಾಗೆ ಮತ್ಸ್ಯಾವತಾರ, ಕೂರ್ಮಾವತಾರ ಎಲ್ಲ ಕರೆಕ್ಟ್ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ ಮತ್ತು ಕಲ್ಕಿ. ಸೊ ಇದ್ರಲ್ಲಿ ಸೆಂಟರ್ ನಾವು ನೋಡ್ಬೋದು ಕೃಷ್ಣ ಅಲ್ವಾ? ಕೃಷ್ಣನಿಂದ ಎಲ್ಲ ಅವತಾರಗಳು ಬರುತ್ತೆ. ಸೊ ಈ ಎಲ್ಲ ಸೊ ಯಾಕೆ ಬರ್ತಾನೆ ಕೃಷ್ಣ ಅಂತ ಆಗ್ಲೇ ನಾವು ನೋಡಿದ್ವಿ ಅಲ್ವಾ? ಎಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ ಅಲ್ಲಿ ಬರ್ತಾನೆ. ಸೊ ಕಲಿಯುಗದಲ್ಲಿ ಕೃಷ್ಣ ಹೇಗ್ ಕಾಣಿಸ್ಕೋತಾನೆ? ಕಲ್ಕಿ ಅವತಾರ ಒಂದು ಅವತಾರ, ಕೃಷ್ಣ ಒಂದು ಅವತಾರ. ಎಸ್, ಹರೇ ಕೃಷ್ಣ ಮಾತಾಜಿ. ಯಾರಿಗೂ ಗೊತ್ತಿಲ್ವಾ? ನಾವು ನಿನ್ನೆ ಕಲ್ತ್ವಿ ಇದ್ರ ಬಗ್ಗೆ. ಕೃಷ್ಣ ತಾನಾಗ್ತಾನೆ ಬರ್ತಾನೆ, ದ್ವಾಪರ ಯುಗಕ್ಕೆ ಹೋಗ್ತಾನೆ, ಆದ್ರೆ ಮತ್ತೆ ವಾಪಸ್ ಬರ್ತಾನೆ ಕಲಿಯುಗದಲ್ಲಿ. ಯಾರವರು? ಚೈತನ್ಯ ಮಹಾಪ್ರಭುಗಳು. ಹರಿಬೋಲ್ ಚೈತನ್ಯ ಮಹಾಪ್ರಭುಗಳು ಅಲ್ವಾ? ಸೊ ಚೈತನ್ಯ ಮಹಾಪ್ರಭುಗಳನ್ನ ನಾವು ಅವತಾರ ಅಂತ ಕನ್ಸಿಡರ್ ಮಾಡಲ್ಲ, ಅವತಾರಿ. ಕೃಷ್ಣನೇ ಬರ್ತಾನೆ ವಾಪಸ್. ಆದ್ರೆ ಕಲ್ಕಿ ಭಗವಾನ್ ಏನು ಅಂದ್ರೆ ಕೃಷ್ಣ ಅವತಾರ ತಾಳಿ ಬರ್ತಾನೆ ಕಲ್ಕಿ ಅವತಾರದಲ್ಲಿ. ಸೊ ಅದಕ್ಕೆ ಇಲ್ಲಿ ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನ? ಹೌದು, ಆಯ್ತಾ? ಚೈತನ್ಯ ಮಹಾಪ್ರಭುಗಳಾಗಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನೆ. ಸೊ ಕೃಷ್ಣನು ಏಕೆ ಅವತರಿಸುತ್ತಾನೆ ಅಂತ ಇನ್ನು 2-3 ರೀಸನ್ ಇದೆ. ಅದನ್ನ ಕೃಷ್ಣ ಹೇಳ್ತಾನೆ ಇಲ್ಲಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಲ್ವಾ? ಪರಿತ್ರಾಣಾಯ ಸಾಧೂನಾಂ ಅಂದ್ರೆ ಕೃಷ್ಣ ಯಾಕೆ ಬರ್ತಾನೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೃಷ್ಣ ಬರೋದು ಭಕ್ತರನ್ನ ಉಳ್ಸಕ್ಕೆ ಬರ್ತಾನೆ ಕೃಷ್ಣ. ಆಮೇಲೆ ಭಕ್ತರನ್ನ ಕಾಪಾಡೋದಕ್ಕೋಸ್ಕರ ರಾಕ್ಷಸನ್ನ ಕೊಲ್ತಾನೆ, ಅದು ವಿನಾಶಾಯ ಚ ದುಷ್ಕೃತಾಂ ಅಲ್ವಾ? ಸೊ ಕೃಷ್ಣ ಬರೋದು ಇವ್ರಿಗೋಸ್ಕರ ಅಲ್ಲ, ರಾಕ್ಷಸನ ಸಾಯಿಸಕ್ಕೋಸ್ಕರ ಅಲ್ಲ. ಮೇನ್ ರೀಸನ್ ಕೃಷ್ಣ ಬರೋದು ಇವ್ರನ್ನ ಉಳ್ಸಕ್ಕೆ, ಭಕ್ತರನ್ನ ಕಾಪಾಡಕ್ಕೆ. ಭಕ್ತರನ್ನ ಕಾಪಾಡೋ ಪ್ರಾಸೆಸ್ ಅಲ್ಲಿ ರಾಕ್ಷಸನ ನಾಶ ಮಾಡ್ತಾ ಹೋಗ್ತಾನೆ, ಆಯ್ತಾ? ಇನ್ನೊಂದು ರೀಸನ್ ಧರ್ಮನ ಸ್ಥಾಪನೆ ಮಾಡಕ್ಕೆ. ಅಧರ್ಮ ಜಾಸ್ತಿ ಆದಾಗ ಧರ್ಮ ಹೋಗಿರುತ್ತಲ್ಲ, ಸೊ ವಾಪಸ್ ಆ ಧರ್ಮನ ಸ್ಥಾಪನೆ ಮಾಡಕ್ಕೆ ಕೃಷ್ಣ ಬರ್ತಾನೆ. ಸೊ ಈ 3 ಕಾರಣಗಳು ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ? ನಿಮ್ಗೆ ಕ್ವಿಜ್ ಅಲ್ಲೂ ಬರುತ್ತೆ. ಅಂಡ್ ಅಟೆಂಡೆನ್ಸ್ ಲಿಂಕ್ ನಾನು ಚಾಟಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅಟೆಂಡೆನ್ಸ್ ಫಿಲ್ ಮಾಡಿ. ಹಾಗೆ ದಯವಿಟ್ಟು ಎಲ್ಲರೂ ನಿಮ್ಮ ಫೋನ್ ನಂಬರ್ ಹಾಕಿ ಚಾಟಲ್ಲಿ. ದಯವಿಟ್ಟು ಎಲ್ಲರೂ ನಿಮ್ಮ ಫೋನ್ ನಂಬರ್ ಹಾಕಿ ನಿಮ್ಮ ಈ ಚಾಟ್ ಬಾಕ್ಸಲ್ಲಿ, ಆಯಿತಾ? ನನಗೆ ನೀವು ಡೈರೆಕ್ಟಾಗಿ ಈ ಫೋನ್ ನಂಬರ್ ಕಳಿಸ್ಬೋದು. ಸೊ ಈ ಫೋನ್ ನಂಬರ್ ಬೇರೆ ಯಾರಿಗೂ ಸಿಗಲ್ಲ. ಐ ಹ್ಯಾವ್ ಲಾಕ್ ದ ಚಾಟ್.
ಚಾಟ್ ಲಾಕ್ ಆಗಿದೆ, ನನಗೆ ಮಾತ್ರ ಕಾಣುತ್ತೆ ನಿಮ್ಮ ಮೆಸೇಜ್ಗಳು. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫೋನ್ ನಂಬರ್ ಹಾಕಿ, ಸೊ ರೆಕಾರ್ಡ್ ಪರ್ಪಸಸ್ಗೆ. ಸೊ ಈ 3 ಕಾರಣಕ್ಕೋಸ್ಕರ ಕೃಷ್ಣ ಬರ್ತಾನೆ, ಧರ್ಮನ ಪುನಃಸ್ಥಾಪನೆ ಮಾಡಕ್ಕೆ, ಆಮೇಲೆ ಭಕ್ತರನ್ನ ಕಾಪಾಡಕ್ಕೆ ಮೇನ್ ರೀಸನ್, ಆ ಪ್ರಾಸೆಸ್ ಅಲ್ಲಿ ರಾಕ್ಷಸನ್ನ ಸಾಯಿಸಕ್ಕೆ. ಈ ಫೋಟೋದಲ್ಲಿ ಯಾರನ್ನ ಸಾಯಿಸ್ತಿದ್ದಾನೆ ಕೃಷ್ಣ, ಯಾರಿಗಾದ್ರೂ ಗೊತ್ತಿದ್ಯಾ? ಯಾರು ಇವರು? ಎಸ್, ಚಾಟಲ್ ನಂಗೆ ಆನ್ಸರ್ ಸಿಕ್ತು. ಹರಿ ಬೋಲ್, ಕಂಸ ಅಲ್ವಾ? ಕಂಸನ ಯಾರಿಗೋಸ್ಕರ ಸಾಯಿಸ್ತಾನೆ? ದೇವಕಿನ ಮತ್ತೆ ವಸುದೇವನ ರಕ್ಷಣೆ ಮಾಡಕ್ಕೋಸ್ಕರ, ಮಥುರಾ ಇಡೀ ಜನತೆನ ರಕ್ಷಣೆ ಮಾಡಕ್ಕೋಸ್ಕರ ಕಂಸನ ಸಾಯಿಸ್ತಾನೆ. ಸೊ ಮೇನ್ ಪರ್ಪಸ್ ರಕ್ಷಣೆ ಮಾಡೋದು. ರಕ್ಷಣೆ ಮಾಡೋ ಪ್ರಾಸೆಸ್ ಅಲ್ಲಿ ಸಾಯಿಸ್ಬೇಕಾಗಿ ಬರುತ್ತೆ, ಸೊ ಅದಕ್ಕೆ ಅವನು ಸಾಯಿಸ್ತಾನೆ. ಸೊ ಇವಾಗ ಕೃಷ್ಣನ್ ತಿಳ್ಕೊಳ್ಳೋದು ಹೇಗೆ? ನಾವ್ ಆಗ್ಲೇ ತಿಳ್ಕೊಂಡ್ವಿ ಕೃಷ್ಣನ್ ಸ್ವಲ್ಪ ಅಲ್ವಾ, ಅವನ ದೇಹ ಹೇಗಿರುತ್ತೆ, ಆ ಒಂದು ಆಧ್ಯಾತ್ಮಿಕ ದೇಹ, ನಮ್ ತರ ಏನೋ ಭೌತಿಕ ದೇಹ ಅಲ್ಲ ಅಲ್ವಾ? ಸೊ ಅದನ್ನ ಕೃಷ್ಣನ ಇನ್ನ ಜಾಸ್ತಿ ಕೃಷ್ಣನ್ ಬಗ್ಗೆ ತಿಳ್ಕೊಬೇಕಲ್ವಾ? ಸೊ ಕೃಷ್ಣನ್ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ಯಾರಿಗಾದ್ರೂ ಗೊತ್ತಿದ್ಯಾ? ಹೇಗೆ ನಾವು ಕೃಷ್ಣನ್ ಬಗ್ಗೆ ತಿಳ್ಕೊಬಹುದು ಇನ್ನು ಜಾಸ್ತಿ? ಕೃಷ್ಣನ್ ಬಗ್ಗೆ ಓದೋದ್ರಿಂದ, ಕೃಷ್ಣನ್ ಬಗ್ಗೆ ಕೇಳೋದ್ರಿಂದ. ಸಿಂಪಲ್ ಅಲ್ವಾ? ಕೃಷ್ಣನ್ ಬಗ್ಗೆ ಓದೋದ್ರಿಂದ, ಕೃಷ್ಣನ್ ಬಗ್ಗೆ ಕೇಳೋದ್ರಿಂದ ನಾವು ಕೃಷ್ಣನ್ನ ತಿಳ್ಕೊಬಹುದು. ಇವಾಗ ನೆಕ್ಸ್ಟ್, ಕೃಷ್ಣನ್ನ ತಿಳಿಯೋದ್ರಿಂದ ಪ್ರಯೋಜನ ಏನು ಅಂತ ನಾವು ನೋಡ್ಬೇಕು, ಆಯ್ತಾ? ಅದು ಮೇನ್ ಕ್ವೆಶನ್. ಕೃಷ್ಣನ್ ಬಗ್ಗೆ ಯಾಕೆ ತಿಳ್ಕೊಬೇಕು? ಸೊ ಕೃಷ್ಣನ್ ಬಗ್ಗೆ ನಾವ್ ಯಾಕೆ ತಿಳ್ಕೊಬೇಕು ಅಂತ ಕೃಷ್ಣ ಹೇಳಿದಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಸೊ ಕೃಷ್ಣ ಹೇಳ್ತಿದ್ದಾನೆ, ಯಾಕೆ ಕೃಷ್ಣನ ಜನ್ಮ, ಕೃಷ್ಣ ಹೇಗ್ ಹುಟ್ತಾನೆ ಅಂತ ನಾವು ತಿಳ್ಕೊಬೇಕು. ಕರ್ಮ ಅಂದ್ರೆ ಕೃಷ್ಣನ ಚಟುವಟಿಕೆಗಳನ್ನ ನಾವು ತಿಳ್ಕೊಬೇಕು. ಯಾಕೆ ಅಂದ್ರೆ ಅವು ಎಲ್ಲವೂ ದಿವ್ಯ, ನಮ್ ತರ ಅಲ್ಲ. ಕೃಷ್ಣನ್ ಚಟುವಟಿಕೆ, ಕೃಷ್ಣನ್ ಹುಟ್ಟು ಅದು ತುಂಬಾ ದಿವ್ಯವಾಗಿರುತ್ತೆ ಅಲ್ವಾ? ಸೊ ಆ ಕಾರಣದಿಂದ ನಾವು ತಿಳ್ಕೊಬೇಕು. ಯಾಕೆ ತಿಳ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ? ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ನಾವು ಸತ್ಮೇಲೆ ನಮಗ್ ಪುನರ್ಜನ್ಮ ಬರಲ್ಲ. ಸತ್ಮೇಲೆ ನಾವು ಡೈರೆಕ್ಟ್ ಆಗಿ ಗೋಲೋಕಕ್ಕೆ ಹೋಗ್ತೀವಿ, ಕೃಷ್ಣ ಲೋಕಕ್ಕೆ ಹೋಗ್ತೀವಿ, ನಮಗ್ ಪುನರ್ಜನ್ಮ ಬರಲ್ಲ. ಪುನರ್ಜನ್ಮ ಅಂದ್ರೆ ಏನು? ಪುನರ್ಜನ್ಮ ಅಂದ್ರೆ ಕೃಷ್ಣನ ಪುನರ್ಜನ್ಮ ಅಂದ್ರೆ ವಾಪಸ್ ಮತ್ತೆ ಭೂಮಿ ಮೇಲೆ ಬಂದು ಇದು ಮಾಡೋದು. ಏನದು? ನಮ್ಮ ಕಷ್ಟಗಳನ್ನ ಅನುಭವಿಸೋದು ಅಲ್ವಾ? ಕಷ್ಟ ಅನುಭವಿಸಕ್ ಯಾರಿಗಿಷ್ಟ ಇದೆ? ಏನಕ್ಕೆ ಕಷ್ಟ ಪಡ್ಬೇಕು ಅಲ್ವಾ? ಕಷ್ಟಗಳು ಯಾವವು ಈ ಜೀವನದಲ್ಲಿ? ಒಂದ್ಸರಿ ನಾವು ಭೂಮಿ ಮೇಲೆ ಬಂದ್ರೆ ಜನ್ಮ ತಾಳಿ, ನಮಗ್ 4 ಮೇನ್ ಕಷ್ಟಗಳಿದಾವೆ. 4 ಮೇನ್ ಪ್ರಾಬ್ಲಮ್ಸ್ ಯಾವ್ದು? ಯಾರಿಗಾದ್ರೂ ಗೊತ್ತಿದ್ಯಾ? ದುಡ್ಡಿಲ್ಲ, ಅದು ಇಲ್ಲ, ಅದು ಇಲ್ಲ ಅನ್ನೋದು ಅದು ಬರೀ ಟೆಂಪರರಿ, ತಾತ್ಕಾಲಿಕ. ಆದ್ರೆ 4 ಮೇನ್ ಕಷ್ಟಗಳಿದಾವೆ. ಎಲ್ಲರೂ ಭೂಮಿ ಮೇಲೆ ಬಂದ್ಮೇಲೆ ಅದನ್ನ ಅನುಭವಿಸ್ಬೇಕು. ಯಾವು? ಕರ್ಮ. ಕರ್ಮ ಮಾಡೋದ್ರಿಂದನೇ ನಾವು ಭೂಮಿ ಮೇಲೆ ಬರ್ತೀವಿ, ಹೌದು. ಬಟ್ 4 ಏನ್ ಮೇನ್ ಕಷ್ಟಗಳಿದೆ ನಮ್ಗೆ? ಜನ್ಮ ಮೃತ್ಯು ಜರಾ ವ್ಯಾಧಿ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ. ರೈಟ್? ಜನ್ಮ ಅಂದ್ರೆ ಹುಟ್ಟೋದೇ ಒಂದು ಕಷ್ಟ. ಹುಟ್ಟಿದ್ಮೇಲೆ ಕರ್ಮ ಮಾಡ್ಬೇಕು, ಮತ್ತೆ ಹುಟ್ತೀವಿ ಅಲ್ವಾ? ಸೊ ಜನ್ಮ ಮೃತ್ಯು, ಸಾಯ್ತೀವಿ, ಹುಟ್ಟಿದ್ಮೇಲೆ ಸಾಯ್ತೀವಿ ನಾವೆಲ್ಲ. ಆಮೇಲೆ ಜರ ಅಂದ್ರೆ ಓಲ್ಡ್ ಏಜ್ ಅಲ್ವಾ? ನಾವೆಲ್ಲ ಮುಪ್ಪು ಬರುತ್ತೆ ನಮ್ಗೆ. ಆಮೇಲೆ ವ್ಯಾಧಿ ಅಲ್ವಾ? ವ್ಯಾಧಿ ಬರುತ್ತೆ. ಸೊ ಈ 4 ಈ 4 ಮೇನ್ ಪ್ರಾಬ್ಲಮ್ಸ್ ಇದೆ ನಮ್ಗೆ ಜೀವನದಲ್ಲಿ, ಜನ್ಮ ಮೃತ್ಯು ಜರ ವ್ಯಾಧಿ. ಇದನ್ನ ನಾವು ಕಂಪ್ಲೀಟ್ ಆಗಿ ಓವರ್ಕಮ್ ಮಾಡ್ಬೋದು ಯಾವಾಗ ನಾವು ಕೃಷ್ಣನ ದಿವ್ಯ ಹುಟ್ಟಿನ ಮತ್ತು ಕರ್ಮಗಳನ್ನು ನಾವು ತಿಳ್ಕೊಂಡಾಗ. ಸೊ ನಮಗೆ ಮೋಕ್ಷ ಕೊಡ್ತಾನೆ ಕೃಷ್ಣ. ಮೋಕ್ಷ ದಾರಿ ಯಾವುದು, ಮೋಕ್ಷ ಮಾರ್ಗ ಯಾವುದು? ಎಷ್ಟೊಂದು ಜನಕ್ಕೆ ಕ್ವೆಶನ್ಸ್ ಇರುತ್ತೆ. ನಾವು ಧ್ಯಾನ ಮಾಡ್ಬೇಕಾ, ನಾವು ಅದನ್ನ ಮಾಡ್ಬೇಕಾ, ಯಜ್ಞ ಮಾಡ್ಬೇಕಾ, ಏನ್ ಮಾಡ್ಬೇಕು, ಹೋಮ ಮಾಡ್ಬೇಕಾ, ದೇವಸ್ಥಾನಕ್ಕೆ ಹೋಗ್ಬೇಕಾ? ಕೃಷ್ಣನ್ ಬಗ್ಗೆ ತಿಳ್ಕೊಳ್ಳೋದೇ ಒಂದು ಮೋಕ್ಷ ಮಾರ್ಗ. ಇಲ್ಲಿ ಕೃಷ್ಣ ನಮಗೆ ಹೇಳ್ಕೊಡ್ತಾನೆ ಅಲ್ವಾ? ಸೊ ಕೃಷ್ಣನ್ ಬಗ್ಗೆ ನಾವು ತಿಳ್ಕೊಳ್ಳೋದು ಹೇಗೆ? ಎಲ್ಲರೂ ಭಾಗವತ ಓದ್ಬೋದು, ಭಗವದ್ಗೀತೆ ಓದ್ಬೋದು, ಅದ್ರಲ್ಲಿ ಕೃಷ್ಣನ್ ಬಗ್ಗೆ ಕೊಟ್ಟಿದ್ದಾರೆ. ಆದ್ರೆ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಶಕ್ತಿ ಬೇಕು. ಅರ್ಥ ಎಲ್ರಿಗೂ ಆಗಲ್ಲ, ಆಯ್ತಾ? ಸೊ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಗೆ ಎಲ್ಲಿಂದ ಬರುತ್ತೆ?
ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದಾಗ ದಿನಾ ಜಪ ಮಾಡಬೇಕು. ಅಟ್ಲೀಸ್ಟ್ 108 ಟೈಮ್ಸ್, ಅಂದರೆ 1 ರೌಂಡ್ ಅಟ್ಲೀಸ್ಟ್ ನಾವು ಜಪ ಮಾಡ್ತಾ ಹೋಗಬೇಕು. ಆವಾಗ ಕೃಷ್ಣನ ಬಗ್ಗೆ ನಾವು ತಿಳ್ಕೊಂಡಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಅರ್ಹತೆ ನಮಗೆ ಬರುತ್ತೆ. ಆಲ್ರೆಡಿ ನಾವು ಕೃಷ್ಣ ಹೇಳಿದಾನಲ್ಲ ಭಗವದ್ಗೀತೆಯಲ್ಲಿ, ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋ ಅರ್ಹತೆ ಭಕ್ತಿ. ಅರ್ಜುನ, ನಿನಗೆ ಅರ್ಹತೆ ಇದೆ, ಯಾಕಂದರೆ ನೀನು ನನ್ನ ಭಕ್ತ ಮತ್ತು ನೀನು ನನ್ನ ಸ್ನೇಹಿತ ಅಂತ ಹೇಳ್ತಾನೆ ಕೃಷ್ಣ ಅಲ್ವಾ. ಸೊ ನಾವು ಭಕ್ತರಾಗಬೇಕು. ಭಕ್ತರು ಯಾವಾಗ ಆಗ್ತೀವಿ? ನಾವು ಜಪ ಮಾಡಿದಾಗ ಮಾತ್ರ. ಯಜ್ಞೋನಾಂ ಜಪ ಯಜ್ಞೋಸ್ಮಿ ಅಂತ ಕೃಷ್ಣ ಹೇಳ್ತಾನೆ 10ನೇ ಚಾಪ್ಟರಲ್ಲಿ ಅಲ್ವಾ. ಸೊ ಇವಾಗ ನಾವು ಕೃಷ್ಣನ ಮತ್ತು ನಮ್ಮ ನಡುವಿನ ವ್ಯತ್ಯಾಸ ನಾವಾಗಲೇ ಹೇಳಿದ್ವಿ, ಕೃಷ್ಣನ ದೇಹ ಹೇಗಿರುತ್ತೆ ಅಂತ. ಈಗ ನಾವು ಮತ್ತೆ ನೋಡೋಣಂತೆ ಅದ್ರ ಬಗ್ಗೆ. ಸೊ ಕೃಷ್ಣನ ರೂಪ ಆಧ್ಯಾತ್ಮಿಕ ರೂಪ. ಅವನಿಗೆ ಬ್ಲಡ್ ಬರಲ್ಲ, ಬೋನ್ಸ್ ಇರಲ್ಲ, ಆಯ್ತಾ, ಈ ಥರ ಇಲ್ಲ ಅವನ ಬಾಡಿ, ನಮ್ಮ ಥರ ಅಲ್ಲ. ಆದರೆ ನಮ್ಮ ರೂಪದಲ್ಲಿ ನಮ್ಮ ದೇಹಕ್ಕೆ 3 ಕವರಿಂಗ್ಸ್ ಇದೆ, ಆಯ್ತಾ. ಫಸ್ಟು ಇದು ನಮ್ಮ ಆತ್ಮ ಅಲ್ವಾ, ಇದು ಆತ್ಮಕ್ಕೆ 2 ಕವರಿಂಗ್ಸ್ ಇದೆ. ಒಂದು ಸಟಲ್ ಬಾಡಿ ಅಂತ ಕರಿತೀವಿ, ಸೂಕ್ಷ್ಮ ಶರೀರ. ಇನ್ನೊಂದು ಗ್ರಾಸ್ ಬಾಡಿ ಅಂತ ಕರಿತೀವಿ, ಆಯ್ತಾ. ಸೊ ಈ ಸಟಲ್ ಬಾಡಿ ಅಂದರೆ ನಮಗೆ ಏನಿದೆ, ಸೂಕ್ಷ್ಮ ಶರೀರ, ಇದು ನಮ್ಮ ಮೈಂಡ್, ಮನಸ್ಸು, ನಮ್ಮ ಬುದ್ಧಿ, ಇದೆಲ್ಲ ಇದರಲ್ಲಿ ಬರುತ್ತೆ. ಆಮೇಲೆ ಗ್ರಾಸ್ ಅಂದರೆ ನಮ್ಗೆ ಏನು ಕಾಣುತ್ತಲ್ಲ, ಚರ್ಮ, ರಕ್ತ, ಬೋನ್ಸ್, ಮಸಲ್ಸ್ ಅಲ್ವಾ. ಸೊ ಎಮಕೆ, ಮೂಳೆ, ಇದೆಲ್ಲ ನಮ್ಮ ಗ್ರಾಸ್ ಬಾಡಿಯಲ್ಲಿ ಬರುತ್ತೆ, ಆಯ್ತಾ. ಸೊ ಈ 2 ಕವರಿಂಗ್ಸ್ ಇದೆ. ಒಂದು ಸಟಲ್ ಅಂದರೆ ಸೂಕ್ಷ್ಮ ಶರೀರದಲ್ಲಿ ಬುದ್ಧಿ ಮತ್ತು ಮನಸ್ಸೆಲ್ಲ ಬರುತ್ತೆ, ಮತ್ತು ನೆಕ್ಸ್ಟ್ ಗ್ರಾಸ್ ಬಾಡಿಯಲ್ಲಿ ಇದೆಲ್ಲ ಬರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಶರೀರ ತಾತ್ಕಾಲಿಕ. ಯಾರಾದರೂ ಸಾಯಿಸಿದ್ರೆ ನಾವು ಸತ್ತೋಗ್ತೀವಿ, ಆಯಿತಾ. ಯಾರು ಸಾಯಿಸ್ಲಿಲ್ಲ ಅಂದರೂ ನಮ್ಮ ಟೈಮ್ ಬಂದಾಗ ನಾವು ಸತ್ತೋಗ್ತೀವಿ ಅಲ್ವಾ. ಸೊ ನಾವು ತಾತ್ಕಾಲಿಕ. ಆದರೆ ಕೃಷ್ಣನಿಗೆ ಹುಟ್ಟಿಲ್ಲ ಅಂದಮೇಲೆ ಸಾವೆಲ್ಲಿಂದ ಬರುತ್ತೆ ಅಲ್ವಾ. ಅಜೋ ಅಂತ ಕರೀತಾರೆ ಕೃಷ್ಣನ, ಆಯ್ತಾ. ಇವಾಗ ನೆಕ್ಸ್ಟ್ ಇರೋ ವ್ಯತ್ಯಾಸ ಏನು? ಕೃಷ್ಣ ಮಾಯೆನ ಕಂಟ್ರೋಲ್ ಮಾಡ್ತಾನೆ, ಅವನು ಮಾಯೆನ ನಿಯಂತ್ರಿಸ್ತಾನೆ. ಆದರೆ ನಾವು ಮಾಯೆ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ, ಮಾಯೆ ನಮ್ಮನ್ನ ನಿಯಂತ್ರಿಸುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ ನಮಗೆ, ಕೃಷ್ಣ ಮಾಯೆನ ನಿಯಂತ್ರಿಸ್ತಾನೆ. ಇದು ಮಾಯೆ, ಈ 3 ಜನ ಮಾಯೆಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಕೃಷ್ಣ ಮಾಯೆಯ ಮೇಲಿರ್ತಾನೆ. ಆದ್ರೆ ನಾವು ಇಲ್ಲಿ ನೋಡ್ಬೋದು ಮಾಯೆ ಹೇಗೆ ನಮ್ಮನ್ನ ಆಟ ಆಡಿಸ್ತಾರೆ ಅಂತ ಅಲ್ವಾ. ಮಾಯೆ ಹೇಗೆ ಆಟ ಆಡಿಸಿದ್ರೆ ನಾವಾಗ ಆಟ ಆಡ್ತೀವಿ ಅಲ್ವಾ. ಸೊ ಮಾಯೆಯ ನಿಯಂತ್ರಣದಲ್ಲಿ ನಾವಿದ್ದೀವಿ. ಮಾಯೆಯ ನಿಯಂತ್ರಣದಿಂದ ಆಚೆ ಬರೋದು ಹೇಗೆ? ನಾವು ಡೈರೆಕ್ಟ್ ಕೃಷ್ಣನ ಪೂಜೆ ಮಾಡಿದಾಗ ಮಾಯೆನ ಬೈಪಾಸ್ ಮಾಡ್ತೀವಿ. ಡೈರೆಕ್ಟ್ ಕೃಷ್ಣನ್ ಪೂಜೆ ಮಾಡಿದಾಗ ಮಾಯೆನ ಬೈಪಾಸ್ ಮಾಡಿ ನಾವು ಮಾಯೆಯ ನಿಯಂತ್ರಣದಿಂದ ಆಚೆ ಬರ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಇದಕ್ಕೆ ಏನು ಸಹಾಯ ಮಾಡುತ್ತೆ? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಎಲ್ಲ ತಾನಾಗ್ತಾನೆ ಆಗ್ತಾ ಹೋಗುತ್ತೆ. ನಾವೀಗ 18 ಡೇಸಲ್ಲಿ ಏನು ಕಲಿತಿದ್ದೀವಿ ಆ ತಾನಾಗ್ತಾನೆ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡಿದಾಗ ಅಲ್ವಾ. ಸೊ ಕೃಷ್ಣನು ಹೇಗೆ ಪ್ರತ್ಯುತ್ತರ ನೀಡುತ್ತಾನೆ? ನಾವಿವಾಗ ಕೃಷ್ಣನ್ ಪೂಜೆ ಮಾಡಿದ್ರೆ ಕೃಷ್ಣ ನಮಗೆ ಪೂಜೆ ಸ್ವೀಕಾರ ಮಾಡಿದಾನೋ ಇಲ್ವೋ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಇವಾಗ ನಾವೇನಾರ ಕೃಷ್ಣಂಗೆ ಪ್ರಶ್ನೆ ಕೇಳಿದ್ರೆ ಕೃಷ್ಣ ನಮಗೆ ಉತ್ತರ ನೀಡ್ತಿದ್ದಾನೋ ಇಲ್ವೋ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅದು ಸಹ ಕೃಷ್ಣ ಹೇಳಿದಾನೆ, ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾತ ಸರ್ವಶಃ. ಅಂದ್ರೆ ನೀವು ನನಗೆ ಹೇಗೆ ಶರಣಾಗ್ತೀರಾ ನಾನು ಹಾಗೇ ನಿಮಗೆ ಪ್ರತ್ಯುತ್ತರ ನೀಡ್ತೀನಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಶರಣಾಗತಿಯ ಅನುಸಾರ ಇವಾಗ ನಾವು ಕೃಷ್ಣನ ಫ್ರೆಂಡ್ ಅಂತ ತಗೊಂಡ್ರೆ ಅವ್ನು ನಮಗೆ ಫ್ರೆಂಡ್ ಆಗ್ತಾನೆ. ಕೃಷ್ಣ ಇಲ್ಲ, ಕೆಲವರು ಅಭಕ್ತರು ಇರ್ತಾರೆ, ನಾಸ್ತಿಕರು, ದೇವರು ನಂಬಲ್ಲ. ಕೃಷ್ಣ ಅಂದ್ರೆ ಬರೀ ಒಂದು ಕಲ್ಲು ವಿಗ್ರಹ ಅಂತ ಅಂದ್ರೆ, ಕಲ್ಲು ಅಂತ ಅಂದ್ರೆ ಕೃಷ್ಣ ಕಲ್ಲಾಗೆ ಇರ್ತಾನೆ, ಅವನಿಗೆ ಏನಾದ್ರೂ ಬೇಕು ಅಂದ್ರೆ ಬರಲ್ಲ ಕೃಷ್ಣ, ಡೆಫಿನೆಟ್ಲಿ ಬರಲ್ಲ. ಯಾಕಂದ್ರೆ ಅವನು ಕಲ್ಲು ಅಂತ ಕರೆದಿದ್ದಾನಲ್ಲ ಕೃಷ್ಣನ. ಸೊ ಅವ್ನ್ ಸಹಾಯ ಕೇಳಿದ್ರೆ ಬರ್ತಾನ ಕೃಷ್ಣ? ಸಹಾಯ ಮಾಡ್ತಾನ? ಇಲ್ಲ. ಸೊ ನಾವ್ ಹೇಗೆ ಕೃಷ್ಣಂಗೆ ಶರಣಾಗ್ತೀವಿ ಹಾಗೆ ಕೃಷ್ಣ ನಮ್ಗೆ ಅನುಗ್ರಹ ನೀಡ್ತಾನೆ. ಕೃಷ್ಣನೇ ನನಗೆ ಸರ್ವಸ್ವ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಸಹ ಕೃಷ್ಣನ್ಗೆ ಸರ್ವಸ್ವ ಆಗ್ತೀವಿ. ನಮ್ಗೇನೇ ಕಷ್ಟ ಬಂದ್ರು ಕೃಷ್ಣ ಬರ್ತಾನೆ, ಸಹಾಯ ಮಾಡ್ತಾನೆ. ಸೊ ಇದು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಶರಣಾಗತಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಶರಣಾಗತಿ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ? ನಾವು ಯಾವಾಗ ಜಪ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಜಪ ಕರೆಕ್ಟಾಗಿ ಮಾಡ್ತಾ ಹೋಗ್ತೀವಿ, ಆವಾಗ ಶರಣಾಗತಿ ತಾನಾಗ್ತಾನೆ ಆಗ್ತಾ ಹೋಗುತ್ತೆ. ಓಕೆ. ಸೊ
ಇದೆಲ್ಲ ಕೃಷ್ಣನ ಲೀಲೆಗಳು. ಇದನ್ನ ಕೃಷ್ಣ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ನಾವು ಡಿಫ್ರೆಂಟ್ ಶರಣಾಗತಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಹಸು ಇದೆಯಲ್ಲ, ಸೊ ಹಸು ಕೂಡ ಕೃಷ್ಣನಿಗೆ ಶರಣಾಗಿರುತ್ತೆ. ಬೃಂದಾವನಕ್ಕೆ ಹೋದ್ರೆ ಹಸುಗಳು ಕೂಡ ಕೃಷ್ಣನ್ಗೆ ಶರಣಾಗಿದ್ವಂತೆ. ಆಗ ಕೃಷ್ಣ ಲೀಲೆ ಮಾಡಕ್ ಬಂದಾಗ. ಸೊ ಹಸು ಕೃಷ್ಣನಿಗೆ ಶರಣಾದಾಗ ಕೃಷ್ಣ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದ ಇಲ್ಲಿ ನೋಡ್ಬೋದು. ಕೃಷ್ಣ ತಬ್ಕೊಂಡಿದ್ದಾನೆ ಹಸುನ ಅಲ್ವಾ, ಹಸುನ ತಬ್ಕೋತಾನೆ, ಪರ್ಸ್ನಲಿ ತಪ್ಕೋತಾನೆ. ಸೊ ಇದು ಕೃಷ್ಣ ನಮಗ್ ವಾಪಸ್ ನೀಡ್ತಾ ಇರೋ ಪ್ರತಿಕ್ರಿಯೆ ಅಲ್ವಾ. ಇಲ್ಲಿ ನೋಡಿ, ಒಂದು ಹಸು ಶರಣಾದ್ರೆ ಕೃಷ್ಣ ಹೇಗೆ ಫ್ರೆಂಡ್ ತರ ನೋಡ್ತಾ ಇದ್ದಾನೆ ಹಸುನ. ಒಂದು ಹಸು ಪ್ರಾಣಿ, ಅದು ನಾವು ಜೀವ ಇರೋ ಮನುಷ್ಯರು, ನಾವು ಶರಣಾದ್ರೆ ನಮ್ಗೆ ಇನ್ನು ಹೇಗೆ ಕೃಷ್ಣ ನಮ್ಮನ್ನ ಸ್ವೀಕಾರ ಮಾಡ್ತಾನೆ, ನೀವು ಜಸ್ಟ್ ಯೋಚನೆ ಮಾಡಿ ಅಲ್ವಾ. ಸೊ ಇಲ್ಲಿ ಫ್ರೆಂಡ್ಸ್, ಇಲ್ಲೆಲ್ಲ ಮನುಷ್ಯರು ಹೇಗ್ ಶರಣಾಗಿದ್ದಾರೆ ನೋಡಿ ಕೃಷ್ಣನ್ಗೆ. ಇಲ್ಲಿ ಬಲರಾಮ ಕೃಷ್ಣನ್ ಪಾದ ಸೇವನೆ ಮಾಡ್ತಾ ಇದ್ದಾನೆ. ಬಲರಾಮ ಟಯರ್ಡ್ ಆಗಿ ಮಲ್ಕೊಂಡಾಗ ಕೃಷ್ಣ ಹೋಗಿ ಬಲರಾಮನ ಪಾದ ಸೇವನೆ ಮಾಡ್ತಾನೆ. ಕೃಷ್ಣ ಅತ್ಯುತ್ತಮ ದೇವೋತ್ತಮ ಪರಮ ಪುರುಷ, ಅವನು ಹೋಗಿ ಬಲರಾಮಂಗೆ ಪಾದ ಸೇವನೆ ಮಾಡ್ತಿದ್ದಾನೆ. ಅರ್ಥ ಮಾಡ್ಕೋಬೋದಲ್ಲ ಹೇಗೆ ಪ್ರತಿಕ್ರಿಯೆ ನೀಡ್ತಾನೆ. ಕೃಷ್ಣ ಬರೀ ತಗೊಳಲ್ಲ, ಅವನು ತಗೊಂಡಷ್ಟನ್ನ ಇನ್ನೂ ಜಾಸ್ತಿ ಮಾಡಿ ಕೊಡ್ತಾನೆ ನಮ್ಗೆ ಅಲ್ವಾ. ಸೊ ಇವಾಗ ಜಾತಿ ಸಿಸ್ಟಮ್ ಬಗ್ಗೆ ನಾವು ನೋಡ್ತೀವಿ. ಕೃಷ್ಣನೇ ಈ ಜಾತಿ ಪದ್ಧತಿನ ನಿರ್ಮಾಣ ಮಾಡಿರೋದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಿಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾ ವಿಧಿ ಅಕರ್ತರಾಮ್ ಅವ್ಯಯಂ. ಸೊ ಈಗ ಚಾತುರ್ವರ್ಣ್ಯಂ ಮಯಾ ಸೃಷ್ಟಿಂ ಅಂದ್ರೆ ಕೃಷ್ಣ ಚಾತುರ್ವರ್ಣ್ಯ ಅಂದ್ರೆ 4 ಜಾತಿಗಳನ್ನ ಕೃಷ್ಣನೇ ಸೃಷ್ಟಿ ಮಾಡಿರೋದು. ಯಾವ್ಯಾವ್ದು ಆ 4 ಜಾತಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಲ್ವಾ. ಕೃಷ್ಣ ಹೇಳ್ತಿದ್ದಾನೆ ನಾನೇ ಇದನ್ನ ಸೃಷ್ಟಿ ಮಾಡಿರೋದು. ಆದ್ರೆ ಅವನು ಹುಟ್ಟಿನ ಮೇಲೆ ಸೃಷ್ಟಿ ಮಾಡಿಲ್ಲ. ಗುಣ ಕರ್ಮ ವಿಭಾಗಶಃ. ಗುಣ, ನಮ್ಮ ಗುಣಗಳೇನಿದೆ ಮತ್ತು ನಾವು ಮಾಡೋ ಕರ್ಮ, ನಮ್ಮ ಡ್ಯೂಟಿ ಅಲ್ವಾ, ನಮ್ಮ ಪ್ರೊಫೆಷನ್ ಏನಿದೆ, ಅದ್ರ ಮೇಲೆ ಕೃಷ್ಣ ಈ ಚಾತುರ್ವರ್ಣ್ಯನ ಸೃಷ್ಟಿ ಮಾಡಿದಾನೆ. ಇವಾಗ ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಬ್ರಾಹ್ಮಣನ್ ಮಕ್ಳು ಬ್ರಾಹ್ಮಣ, ತಪ್ಪು, ಅದು ಮನುಷ್ಯರು ಮಾಡಿರೋ ಜಾತಿ ಅದು ಅಲ್ವಾ. ಬ್ರಾಹ್ಮಣರ ಮಕ್ಳು ಯಾವತ್ತೂ ಬ್ರಾಹ್ಮಣ ಆಗಕ್ಕಾಗಲ್ಲ. ಯಾಕಂದ್ರೆ ಬ್ರಾಹ್ಮಣಂಗಿರೋ ಕ್ವಾಲಿಟೀಸ್ ಇರ್ಬೇಕು. ಬ್ರಾಹ್ಮಣ ಅಂದ್ರೆ ಏನು? ಶಾಸ್ತ್ರಗಳು ಗೊತ್ತಿರ್ಬೇಕು ಅಲ್ವಾ. ಕೆಲವ್ರು ಬ್ರಾಹ್ಮಣರು ಕುಡಿತಾರೆ, ನಾನ್ ವೆಜ್ ತಿಂತಾರೆ, ದೇವ್ರ ಪೂಜೆ ಮಾಡಲ್ಲ. ಅವ್ರನ್ನ ಹೇಗ್ ನಾವು ಬ್ರಾಹ್ಮಣರು ಅಂತ ಕರೆಯಕ್ಕಾಗತ್ತೆ ಅಲ್ವಾ. ಸೊ ಅದಕ್ಕೆ ಕೃಷ್ಣ ಸೃಷ್ಟಿ ಮಾಡಿರೋ ಜಾತಿ ಸಿಸ್ಟಮ್ನ ನಾವು ಫಾಲೋ ಮಾಡಬೇಕು. ಮನುಷ್ಯ ಸೃಷ್ಟಿ ಮಾಡಿರೋ ಜಾತಿ ಸಿಸ್ಟಮ್ನ ಅಲ್ಲ ಅಲ್ವಾ. ಒಂದು ಡಾಕ್ಟರ್ ಮಗ ಡಾಕ್ಟರ್ ಆಗಕ್ ಸಾಧ್ಯ ಇಲ್ಲ. ಡಾಕ್ಟರ್ ಮಗನೂ ಸಹ ಅಭ್ಯಾಸ ಮಾಡಬೇಕು ಮೆಡಿಕಲ್ ಕಾಲೇಜ್ಗೆ ಹೋಗಿ, ಆವಾಗಲೇ ಅವನು ಡಾಕ್ಟರ್ ಆಗಕ್ಕೆ ಸಾಧ್ಯ ಅಲ್ವಾ. ಸುಮ್ಮನೆ ಡಾಕ್ಟರ್ ಮಗ ಅಂದ ತಕ್ಷಣ ಅವನಿಗೆ ಯಾರು ಮೆಡಿಕಲ್ ಕಾಲೇಜವ್ರು ಬಂದು ಸರ್ಟಿಫಿಕೇಟ್ ಸುಮ್ಮನೆ ಕೊಟ್ಬಿಡಲ್ಲ ಅಲ್ವಾ. ಸೊ ಈ ಕಾರಣದಿಂದ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗಕ್ಕಾಗಲ್ಲ, ವೈಶ್ಯ ಮಗ ವೈಶ್ಯ ಆಗಕ್ಕಾಗಲ್ಲ, ಶೂದ್ರನ್ ಮಗ ಶೂದ್ರ ಆಗಕ್ಕಾಗಲ್ಲ. ಕೆಲವೊಂದ್ಸರಿ ಶೂದ್ರನ್ ಮಗ ಕೂಡ ವೇದಾಭ್ಯಾಸ ಮಾಡಿ ಶಾಸ್ತ್ರನ ಚೆನ್ನಾಗಿ ತಿಳ್ಕೊಂಡು ಭಕ್ತರಾದ್ರೆ ಅವನ ಬ್ರಾಹ್ಮಣ ಅಂತ ಕರಿತೀವಿ ನಾವು, ಶೂದ್ರ ಅಂತ ಕರಿಯಲ್ಲ. ಸೊ ಇದನ್ನ ಈ ಡಿಫ್ರೆನ್ಸ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಯಾಕೆ ಸೃಷ್ಟಿ ಮಾಡ್ದ ಜಾತಿನ? ಸೊ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅಲ್ವಾ. ಬ್ರಾಹ್ಮಣ ಅಂದ್ರೆ ಶಾಸ್ತ್ರಗಳನ್ನ ಓದಿ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು. ಆಮೇಲೆ ಕ್ಷತ್ರಿಯ ಅಡ್ಮಿನಿಸ್ಟ್ರೇಷನ್ ಅಲ್ವಾ, ರಾಜ್ಯಭಾರ ಮಾಡಬೇಕು. ಆಮೇಲೆ ವೈಶ್ಯ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮತ್ತೆ ಗೋ ಸೇವೆ. ಶೂದ್ರ ವೈಶ್ಯನಿಗೆ, ಕ್ಷತ್ರಿಯನಿಗೆ, ಬ್ರಾಹ್ಮಣಿಗೆ ಅಸಿಸ್ಟ್ ಮಾಡಬೇಕು, ಲೇಬರ್ ಕ್ಲಾಸ್ ಅಲ್ವಾ, ಅವನು ಸಹಾಯ ಮಾಡಬೇಕು, ಆಳಾಗಿ ಸಹಾಯ ಮಾಡಬೇಕು. ಸೊ ಇದು ಅದು ನಮ್ಮ ಆಯ್ಕೆ. ನಾವು ಹಿಂದಿನ ಚಾಪ್ಟರ್ಸಲ್ಲಿ ಕೂಡ ಓದಿದ್ವಿ, ನಮ್ಮ ಯಾವ್ಯಾವ ನಮ್ಮ ಪ್ರೊಫೆಷನ್ ನಮ್ಮ ಆಯ್ಕೆ, ನಮ್ಮ ಗುಣಕ್ಕನುಸಾರ, ನಮ್ಮ ಸ್ವಭಾವಕ್ಕೆ ಅನುಸಾರ ನಾವು ಆಯ್ಕೆ ಮಾಡ್ಕೊಳ್ಳೋದದು ಅಲ್ವಾ. ಸೊ ಇನ್ನೊಂದು 5 ನಿಮಿಷ ನಾನು ಮುಗಿಸ್ತಿದ್ದೀನಿ. ಭಗವಾನ್ ಕೃಷ್ಣ ವರ್ಣಾಶ್ರಮ ಪದ್ಧತಿಯಾಗಿ ಒಳಪಡುತ್ತಾನ ಅಲ್ವಾ. ಸೊ ಕೃಷ್ಣ ಸೃಷ್ಟಿ ಮಾಡಿರೋದು ಈ 4 ವರ್ಣಗಳು ಅಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು ವೈಶ್ಯ. ಸೊ ಕೃಷ್ಣ ಯಾವ ಕಾಸ್ಟಿಗೆ ಸೇರ್ತಾನೆ? ಅಥವಾ ಅವನು ಕಾಸ್ಟ್ ಸಿಸ್ಟಮಿಗೆ ಸೇರ್ತಾನ, ಜಾತಿಗೆ ಸೇರ್ತಾನ ಕೃಷ್ಣ? ಯಾರಿಗಾದ್ರೂ ಗೊತ್ತಿದ್ಯಾ ಉತ್ತರ? ಕೃಷ್ಣನ್ಗೂ ಜಾತಿ ಇದೆಯಾ? ಕೃಷ್ಣ ಜಾತಿ ಸಿಸ್ಟಮ್ ಅಲ್ಲಿ ಸೇರ್ತಾನ? ಇಲ್ಲ ಮಾತಾಜಿ, ಸೇರಲ್ಲ ಯಾಕೆ ಅನ್ಸುತ್ತೆ. ಯಾಕೆ ಸೇರಲ್ಲ? ಹರೇ ಕೃಷ್ಣ ಅವರಿಗೆ ಜಾತಿ ಭೇದ ಭಾವ ಅಂತ ಇರಲ್ಲ. ಅವರು ದೇವೋತ್ತಮ ಪರಮ ಪುರುಷ, ಅವರೇ ಜಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಲ್ವಾ ಹಾ, ಮಾತಾಜಿ. ಅರೆ ಬೋಲ್, ವೆರಿ ನೈಸ್.
ಸೊ ಕೃಷ್ಣಂಗೆ ಜಾತಿ ಇಲ್ಲ, ಆಗ್ಲೇ ಮಾತಾಜಿ ಹೇಳ್ದ ಹಾಗೆ ಅವನು ಯಾವ ಜಾತಿಗೆ ಸೇರಲ್ಲ. ಯಾಕಂದ್ರೆ ಮಾತಾಜಿ ಹೇಳ್ದ ಹಾಗೆ ಅವನೇ ಜಾತಿನ ಸೃಷ್ಟಿ ಮಾಡಿರೋದು ಅಲ್ವಾ. ಸೊ ಈಗ ಮಾಯಾನ ಸೃಷ್ಟಿ ಮಾಡಿರೋದು ಕೃಷ್ಣ. ಸೊ ಅದಕ್ಕೆ ಅವನು ಮಾಯಾನ ನಿಯಂತ್ರಿಸ್ತಾನೆ, ಆದ್ರೆ ಮಾಯಾನ ಕಂಟ್ರೋಲ್ಗೆ ಅವನು ಸಿಲ್ಕಲ್ಲ ಅಲ್ವಾ. ಸೊ ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಈಗ ಹಂಗಾರೆ ಯಾದವರು ಅಂತ ಹೇಳೋದು ಏನದು? ಯಾದವರು ಕೃಷ್ಣನ ವಂಶ ಪ್ರಭುಜಿ. ಯಾದವರು ಕಾಸ್ಟ್ ಅಲ್ಲ, ಕೃಷ್ಣನ ವಂಶನ ನಾವು ಯಾದವರು ಅಂತ. ಅದೇ ನಾನು ಹೇಳಿದ್ದು, ಮನುಷ್ಯರು ಅದನ್ನ ಹೇಗೆಗೋ ಮಾಡಿ 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 ಕೊನೆಗೆ ಮನುಷ್ಯ ಸೃಷ್ಟಿ ಮಾಡಿರೋ ಮತ್ತೆ ಜಾತಿ ಅಂತ ಈ ಆಗ್ಬಿಟ್ಟಿದೆ ಅಷ್ಟೇ. ಈಗ ನಮ್ಮ ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇಲ್ಲ ನೀವು ಹೇಳಿದ್ದು. ಭಾರತದಲ್ಲೆಡೆ ಯಾದವರು ಅಂತಂದು ಒಂದೊಂದು ಕ್ಯಾಸ್ಟ್ ಯಾವ ರೀತಿ ಕ್ಯಾನ್ ಯು ರಿಪೀಟ್ ಯೋರ್ ಕ್ವೆಶ್ಚನ್? ನಂಗೆ ಕೇಳಿಸ್ಲಿಲ್ಲ ಪ್ರಭು ಸರಿಯಾಗಿ. ಮಾತಾಜಿ, ಈಗ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಯಾದವರು ಅಂತ ಇದಾರೆ, ಅವ್ರು ನಾವು ಕೃಷ್ಣನ ಕುಲ್ದರ್ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅದು ಯಾವ ರೀತಿ ಪದ್ಧತಿ ಅಂತ ಕೇಳಿದೆ. ಅದು ಜಸ್ಟ್ ಊಹಾಪೋಹ ಪ್ರಭು, ಅದು ಕರೆಕ್ಟ್ ಇಲ್ಲ. ಅದು ಶಾಸ್ತ್ರದ ಮೂಲಕ, ಶಾಸ್ತ್ರದ ರೀತಿಯಲ್ಲಿ ನಾವು ನೋಡೋದಾದ್ರೆ ಅದು ಕರೆಕ್ಟ್ ಆಗಿ ಬರಲ್ಲ. ಯಾಕಂದ್ರೆ ಕೃಷ್ಣ ವಾಪಸ್ ಹೋಗೋವಾಗ ಅವನ ಕಂಪ್ಲೀಟ್ ವಂಶನ ಅವನು ನಾಶ ಮಾಡಿ ಹೋದ. ಯಾರು ನನ್ನ ವಂಶ ಅಂತ ಹೇಳ್ಕೊಂಡು ಸುತ್ತಲಕ್ಕೆ ಇಲ್ಲ. ನೀವು ನಾವು ನೋಡ್ಬೋದು, ಕೃಷ್ಣ ದ್ವಾಪರ ಯುಗದಲ್ಲಿ ಅವನ್ ಲೀಲೆ ಮುಗಿಸ್ಕೊಂಡು ಹೋದಾಗ ಅವರ ಕಂಪ್ಲೀಟ್ ಎಲ್ಲರೂ ಬಲರಾಮನ ಸೇರಿಸಿ ಎಲ್ಲರೂ ವಾಪಸ್ ಕರ್ಕೊಂಡು ಹೋದ ಕೃಷ್ಣ. ಯಾರನ್ನೂ ಬಿಡ್ಲಿಲ್ಲ, ಇಲ್ಲಿ ಯಾರನ್ನೂ ಉಳಿಸ್ಲೇ ಇಲ್ಲ. ಹಾಗಿರುವಾಗ ಅವರ ವಂಶದವ್ರು ನಾವು ಅಂತ ಹೇಳ್ಕೊಂಡು ತಿರ್ಗೋದು ಶಾಸ್ತ್ರದಲ್ಲಿ ಕೊಟ್ಟಿಲ್ಲ. ಆಯ್ತಾ? ಅದೊಂದು ಕಾಸ್ಟ್ ಅಂತ ನಾವು ಪರಿಗಣಿಸಲ್ಲ. ಕಾಸ್ಟ್ ಅಂದ್ರೆ 4 ಇರೋದು, ಅದು ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಮತ್ತೆ ಶೂದ್ರ. ಸೊ ಈಗ ನೀವು ಚಾತುರ್ವರ್ಣ ಕರೆಕ್ಟ್ ಇದೆ ಅಂತ ಹೇಳ್ತಿದ್ರೆ, ಓಕೆ, ಅದನ್ನ ಚಾತುರ್ವರ್ಣ ಕೃಷ್ಣ ಸೃಷ್ಟಿ ಮಾಡಿರ್ಬೇಕು. ಗುಣ ಕರ್ಮ ವಿಭಾಗಶಃ ನಾವು ಮಾಡೋ ಕೆಲ್ಸದ ಮೇಲೆ ಮತ್ತೆ ನಮ್ಗಿರೋ ಗುಣದ ಮೇಲೆ ನಾವು ನಮ್ಮ ಕಾಸ್ಟ್ ನ ಡಿಸೈಡ್ ಮಾಡೋದು, ಹುಟ್ಟಿನ ಮೇಲಲ್ಲ. ನಾನು ಆಗ್ಲೇ ಹೇಳ್ದ ಹಾಗೆ ಬ್ರಾಹ್ಮಣನ್ ಮಗ ಬ್ರಾಹ್ಮಣ ಆಗಕ್ಕಾಗಲ್ಲ. ಈಗ ಹಾಗಾದ್ರೆ ಮಾತಾಜಿ, ಈಗ ಮಠಾಧೀಶರೆಲ್ಲ ಇದಾರೆ ಕೆಲವು, ನಾವು ಯಾದವ ವಂಶಕ್ಕೆ ಸೇರಿದ್ರು, ನಾವು ಕೃಷ್ಣನ ವಂಶಕ್ಕೆ ಸೇರಿದ್ರ ಅಂತ ಮಠಗಳನ್ನೇ ಸ್ಥಾಪನೆ ಮಾಡ್ಕೊಂಡು ಅವರು ಮಠಗಳು ನಡೆಸ್ತಿದಾರಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪ್ರಭು. ಹರೇ ಕೃಷ್ಣ. ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್, ಇಲ್ಲಿ ನಾವು ನೋಡ್ಬೋದು, ಕೃಷ್ಣ ಕ್ಷತ್ರಿಯ ಆಗಿ ಅವನು ನಮಗೆ ಹೇಳ್ಕೊಡೋ ಸಲುವಾಗಿ ಕೃಷ್ಣ ಏನೇನ್ ಮಾಡಿದಾನೆ ಅಂತ ಹೇಳಿ ನಾವು ನೋಡ್ತೀವಿ. ಕ್ಷತ್ರಿಯ ಅಂದ್ರೆ ರಾಜನಾಗಿರುವಾಗ ಅವನ ಕ್ಷತ್ರಿಯ ಅಂತ ನಾವು ನೋಡ್ಬೋದಲ್ವಾ. ಸೊ ಕ್ಷತ್ರಿಯ ಆಗಿರುವಾಗ ಅವನು ಬ್ರಾಹ್ಮಣರ ಪಾದ ಸೇವನೆ ಮಾಡಿದಾನೆ. ಇಲ್ಲಿ ಸುಧಾಮ ಅಥವಾ ಬೇರೆ ಯಾರೇ ಬ್ರಾಹ್ಮಣರು ಮನೆಗೆ ಬಂದ್ರು ಅವನು ಪಾದ ಸೇವನೆ ಮಾಡ್ತಾ ಇದ್ದ, ಕ್ಷತ್ರಿಯ ಧರ್ಮನ ಕಾಪಾಡ್ಕೊಳಕ್ಕೆ. ಅದೇ ರೀತಿ ಇಲ್ಲಿ ನಾವು ನೋಡಿದೀವಿ, ಯುದ್ಧ ಭೂಮಿಯಲ್ಲಿ ಸಹ ಕೃಷ್ಣ ಫೈಟ್ ಮಾಡಿದಾನೆ. ಆಮೇಲೆ ವೈಶ್ಯ ಆಗಿ ಗೋಸೇವೆ ಮಾಡಿದಾನೆ ಅಲ್ವಾ. ಸೊ ಆಮೇಲೆ ಶೂದ್ರನ್ ಕೆಲಸ ಕೂಡ ಮಾಡಿದಾನೆ. ಅರ್ಜುನನ ಮೇಲಿರೋ ಪ್ರೀತಿಗೋಸ್ಕರ ಅವನು ಇಲ್ಲಿ ರಥದ ಸಾರಥಿಯ ಕೂಡ ಆಗಿದ್ದಾನೆ. ಇದ್ ಯಾವ್ದು ಮಾಡಿದ್ರು ಅವನು ಜಾತಿಗೆ ಸೇರಲ್ಲ ಅಲ್ವಾ. ಅವನು ಅಚ್ಯುತ ಅಂತ ಕರಿತೀವಿ, ಚ್ಯುತನಿಲ್ಲದವನು ಅಚ್ಯುತ. ಸೊ ಇವಾಗ ಕೃಷ್ಣ ಕರ್ಮದ ಬಗ್ಗೆ ನಾವು ನೋಡೋಣಂತೆ. ಕರ್ಮದ ಬಗ್ಗೆ ಮಾತಾಡ್ತಾನೆ ಕೃಷ್ಣ ಇಲ್ಲಿ. ನಾವ್ ಏನ್ ಕರ್ಮ ಮಾಡಿದ್ರೆ ನಮ್ಗೆ ಯಾವ್ದು ನೆಕ್ಸ್ಟ್ ಜನ್ಮದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂತ. ಕೆಲವರು ಚೆನ್ನಾಗಿ ಕರೆಕ್ಟಾಗಿ ಬಟ್ಟೆ ಹಾಕೊಳ್ಳಲ್ವಲ್ಲ, ಅವ್ರಿಗೆ ಕರ್ಮ ಏನ್ ಹೇಳುತ್ತೆ, ಆಯ್ತು ನೀನ್ ಮರ ಆಗು ನೆಕ್ಸ್ಟ್ ಜನ್ಮದಲ್ಲಿ. ಮರಕ್ ಬಟ್ಟೆ ಹಾಕೊಳ್ಳೋ ಅಗತ್ಯನೇ ಇಲ್ವಲ್ಲ. ಮನುಷ್ಯರಾಗಿ ಕರೆಕ್ಟಾಗಿ ಬಟ್ಟೆ ಹಾಕೊಳ್ದೇ ಇದ್ರೆ ನೀನ್ ಮರ ಆಗು, ಅವಾಗ ನೀನ್ ಬಟ್ಟೆನೇ ಹಾಕೊಳ್ಳೋದ್ ಬೇಕಾಗಿಲ್ಲ ಅಂತ ಹೇಳುತ್ತೆ ಕರ್ಮ. ಈ ತರ ಕರ್ಮ ನಮ್ಗೆ ಜನ್ಮಗಳನ್ನ ನಿರ್ಣಯ ಮಾಡುತ್ತೆ ಅಲ್ವಾ. ಇಲ್ಲಿ ನಾವು ಜಾಸ್ತಿ ನಾನ್ ವೆಜಿಟೇರಿಯನ್ ಫುಡ್ ಅದು ಇದು ತಿಂತಾ ಇದ್ರೆ ಅವಾಗ ಕರ್ಮ ಏನ್ ಹೇಳುತ್ತೆ, ಆಯ್ತು ನೀನ್ ಹಂದಿ ಆಗು. ಹಂದಿ ಹೇಸಿಗೆನೂ ತಿನ್ನುತ್ತಂತೆ, ಏನು ನೋಡಲ್ಲ, ಡಿಫ್ರೆನ್ಸೇ ನೋಡಲ್ಲ ಅದು ಹೇಸಿಗೆ ತಿನ್ನುತ್ತಾ ಅಥವಾ ಇನ್ನೇನ್ ತಿನ್ನುತ್ತೆ ಅಂತ ಅಲ್ವಾ. ಸೊ ಹಾಗೆ ಕರ್ಮ ನಮ್ಗೆ ಇದು ಕೊಡುತ್ತೆ. ಆಮೇಲೆ ಹಾಗೆ ಇನ್ನೊಂದು, ನಾವು ಜಾಸ್ತಿ ನಿದ್ದೆ ಮಾಡ್ತಾ ಇದ್ರೆ, ಅಗತ್ಯಕ್ಕಿಂತ ಜಾಸ್ತಿ ನಿದ್ದೆ ಮಾಡ್ತಾ ಇದ್ರೆ ಕೃಷ್ಣ ಏನ್ ಹೇಳುತ್ತೆ, ಕರ್ಮ ಏನ್ ಹೇಳುತ್ತೆ, ನೀನ್ ಪೋಲಾರ್ ಬೇರ್ ಆಗು. ಪೋಲಾರ್ ಬೇರ್ ಅಂದ್ರೆ ಅದು ಮಂಜಿನ ಪ್ರದೇಶದಲ್ಲಿರುತ್ತೆ, ಯಾವಾಗ್ಲೂ ನಿದ್ದೆ ಮಾಡ್ತಾ ಇರುತ್ತೆ ಅದು ಅಲ್ವಾ. ಸೊ ಆಮೇಲೆ ಇನ್ನೊಂದು ವಿಷಯ, ನಾವು ಜಾಸ್ತಿ ಮಾಂಸ ತಿನ್ನಕ್ ಹೋದ್ರೆ ಕೃಷ್ಣ ನಮ್ಗೆ ಕೆಲವೊಂದ್ ಸರ್ತಿ ಟೈಗರ್ ಜನ್ಮ, ಸಿಂಹ ಜನ್ಮ ಎಲ್ಲ ಕೊಡ್ತಾನೆ. ಯಾಕೆ? ಅದು ಕುಕ್ ಮಾಡೋದ್ ಕೂಡ ಬೇಕಾಗಿಲ್ಲ, ಅಡ್ಗೆ ಮಾಡೋದ್ ಕೂಡ ಬೇಕಾಗಿಲ್ವಲ್ಲ. ಸೊ ಡೈರೆಕ್ಟ್ ಆಗಿ ಹಾಗೆ ತಿಂತಾ ಹೋಗುತ್ತೆ. ನನ್ಗೆ ಇನ್ನೊಂದು 5 ನಿಮಿಷ ಬೇಕು ಲಲಿತಾ ಮಾತಾಜಿ, ಸ್ವಲ್ಪ 5 ನಿಮಿಷ ವೇಟ್ ಮಾಡಿ. ಓಕೆ ಮಾತಾಜಿ, ಓಕೆ. ಹರೇ ಕೃಷ್ಣ.
ಸೊ ಇದು ಕರ್ಮದ ಪ್ರಕಾರ ನಾವೇನ್ ನಮ್ಗೆ ಏನೇನ್ ಮಾಡ್ತೀವಿ ಅದಕ್ಕೆ ಪ್ರತಿಕರ್ಮ ನಾವು ಅನುಭವಿಸ್ಲೇಬೇಕು, ಪ್ರತಿಕ್ರಿಯೆ ಅನುಭವಿಸ್ಲೇಬೇಕು. ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಸೊ ಇವಾಗ ಕೃಷ್ಣ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾನೆ, ಅದು ಅಕರ್ಮ. ಅಕರ್ಮ ಅಂದ್ರೆ ಏನು? ಅಕರ್ಮ ಅಂದ್ರೆ ನಾವು ಕರ್ಮ ಮಾಡಿದ್ರು ಅದರ ಪ್ರತಿಫಲ ನಮಗ್ ಬರಲ್ಲ ಅಲ್ವಾ. ಸೊ ಕರ್ಮದಿಂದ ಕಂಪ್ಲೀಟ್ ಆಗಿ ವಿಮುಕ್ತರಾಗ್ತೀವಿ ನಾವು. ಹೇಗೆ ಅಂದ್ರೆ ನೆನ್ನೆ ನೋಡಿದ್ವಿ, ದೇವ್ರಿಗೆ ಅರ್ಪಿಸಿ ಮಾಡೋ ಕರ್ಮಗಳನ್ನ ನಾವು ಮಾಡಿದ್ರೆ ನಮ್ಗೆ ಕರ್ಮ ಫಲ ಬರಲ್ಲ ಅಂತ ಅಲ್ವಾ. ಸೊ ಅದನ್ನ ನಾವು ಅಕರ್ಮ ಅಂತ ಕರಿತೀವಿ. ಅಕರ್ಮ ಅಂದ್ರೆ ದೇವರಿಗೋಸ್ಕರ ನಾವೇನಾದ್ರೂ ಮಾಡ್ತೀವಲ್ಲ ಅದನ್ನ ಅಕರ್ಮ ಅಂತ ಕರಿತೀವಿ ಅಲ್ವಾ. ಅಕರ್ಮ. ಸೊ ಕರ್ಮ ಮತ್ತು ಅಕರ್ಮದ ನಡುವಿನ ವ್ಯತ್ಯಾಸ ಅಲ್ವಾ. ಸೊ ಭಕ್ತಿ ಸೇವೆ ನಾವು ಯಾವಾಗ ಮಾಡ್ತೀವಿ, ಕೃಷ್ಣನ ಭಕ್ತರಾಗಿ ಭಕ್ತಿ ಸೇವೆ ಯಾವಾಗ ಮಾಡ್ತೀವಿ ಅವಾಗ ನಾವು ಮಾಡೋದನ್ನ ಅಕರ್ಮ ಅಂತ ಕರೀತಾರೆ ಅಲ್ವಾ. ಸೊ ಭಕ್ತಿ ಸೇವೆಯಲ್ಲಿ ನಾವು ಕ್ರಮೇಣ ಪ್ರಗತಿ ಸಾಧಿಸುವುದು ಹೇಗೆ? ಸೊ ಭಕ್ತಿ ಸೇವೆಯಲ್ಲಿ ನಾವು ಏನೇ ಮಾಡಿದ್ರು, ಇವಾಗ ನಾವು ಕೃಷ್ಣನ್ ಭಕ್ತರಾದಾಗ ಅಡ್ಗೆ ಮಾಡೋದು ಕೂಡ ಅಕರ್ಮ ಆಗುತ್ತೆ. ಯಾಕಂದ್ರೆ ನಾವು ಕೃಷ್ಣನ್ಗೋಸ್ಕರ ಅಡ್ಗೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡೇ ಅಡ್ಗೆ ಮಾಡ್ತೀವಿ, ಅವಾಗ ಅದು ಅಕರ್ಮ ಆಗುತ್ತೆ. ಅಡ್ಗೆ ಮಾಡದ್ಮೇಲೆ ಅದನ್ನ ದೇವ್ರಿಗೆ ನೈವೇದ್ಯ ಮಾಡಿ ತಿಂದಾಗ ನಾವು ಕೃಷ್ಣ ಪ್ರಸಾದ ತಿಂತಾ ಇದೀವಿ, ನಾವು ಅನ್ನ ತಿಂತಾ ಇಲ್ಲ, ಅವಾಗ ಅದೂನು ಅಕರ್ಮ ಆಗುತ್ತೆ. ಫಲಗಳು ಯಾವ್ದು ನಮಗ್ ಸಿಗಲ್ಲ, ಯಾಕಂದ್ರೆ ನಾವ್ ಏನೇ ಮಾಡಿದ್ರು ಕೃಷ್ಣನ ಖುಷಿಗೋಸ್ಕರ ಮಾಡ್ತಾ ಹೋಗ್ತೀವಿ. ಕೃಷ್ಣನ ಖುಷಿಗೋಸ್ಕರ ನಾವ್ ಯಾವಾಗ ಏನೆಲ್ಲ ಮಾಡಕ್ ಹೋಗ್ತೀವಲ್ಲ ಅವಾಗ ಅದು ಅಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಸೊ ಅದು ಸ್ಟಾರ್ಟ್ ಆಗೋದು ಶ್ರದ್ಧಾ ಸ್ಟೇಜ್ ಅಲ್ಲಿ ಅಲ್ವಾ. ಶ್ರದ್ಧಾ ಸ್ಟೇಜ್ ಅಲ್ಲಿ ಶ್ರದ್ಧಾ ಸ್ಟೇಜ್ ಅಂದ್ರೆ ಇವಾಗ ನಾವು ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀವಲ್ಲ, ಇದೆಲ್ಲ ಶ್ರದ್ಧಾ ಸ್ಟೇಜ್. ಒಂದ್ ಸ್ವಲ್ಪ ನಂಬಿಕೆ ಇರುತ್ತೆ ಕೃಷ್ಣನ್ ಬಗ್ಗೆ, ಅದಕ್ಕೆ ನಾವು ಕ್ಲಾಸಿಗೆ ಬರ್ತಾ ಇದೀವಿ. ಇವಾಗ ಸಂಘ ಸಿಗ್ತಿದೆಯಲ್ಲ, ಎಷ್ಟೊಂದು ಡಿವೋಟೀಸ್ ಇದ್ದಾರೆ, ಭಕ್ತರ ಸಂಘದಲ್ಲಿ ನಾವು ಕೃಷ್ಣನ್ ಪೂಜೆ ಮಾಡೋದು ಹೇಗೆ ಅಂತ ಕಲಿತೀವಿ. ಅದನ್ನ ಭಜನ ಕ್ರಿಯೆ ಅಂತ ಹೇಳ್ತೀವಿ. ಆಮೇಲೆ ನಮ್ಮಲ್ಲಿರೋ ಎಲ್ಲಾ ತಪ್ಪು ಕ್ವಾಲಿಟೀಸ್ ಏನೇನಿದೆ, ಕೋಪ, ಅದು ಇದು ಎಲ್ಲ ನಾವು ಹೇಗೆ ಕಳ್ಕೋಬೇಕು ಅಂತ ನೋಡ್ತೀವಿ, ಅದು ಅನರ್ಥ ನಿವೃತ್ತಿ. ಆಮೇಲೆ ನಿಷ್ಠೆ ಜಾಸ್ತಿ ಆಗ್ತಾ ಹೋಗುತ್ತೆ ಕೃಷ್ಣನ್ ಮೇಲೆ, ಆಮೇಲೆ ಭಾವ ಜಾಸ್ತಿ ಆಗುತ್ತೆ, ಆಮೇಲೆ ಫೈನಲಿ ನಮಗೆ ಕೃಷ್ಣ ಪ್ರೇಮ ಸಿಗುತ್ತೆ. ಕೃಷ್ಣನ ಪ್ರೀತಿ ಮಾಡೋದೇ ಕೃಷ್ಣ ಭಕ್ತಿ. ಭಕ್ತರಾಗ್ಬೇಕು ಅಂದ್ರೆ ಜಪ ಮಾಡ್ತಾ ಕೃಷ್ಣನ್ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು. ಕೃಷ್ಣ ಪ್ರೇಮ ನಮ್ಗೆ ಯಾವಾಗ ಸಿಗುತ್ತೆ ಅವಾಗ ನಾವು ಫುಲ್ ಶುದ್ಧ ಭಕ್ತರು ಅಂತ ಅರ್ಥ ಅಲ್ವಾ. ಸೊ ಅವಾಗ ಅಕರ್ಮ ಮಾಡೋದ್ರಿಂದ ನಮ್ಗೆ ಕೃಷ್ಣನ ಏನಂತಾರೆ, ಅಕರ್ಮ ಮಾಡೋದ್ರಿಂದ ಫಲ ಸಿಗಲ್ಲ, ಜೊತೆಗೆ ನಮಗೆ ಮೋಕ್ಷ ಸಿಗುತ್ತೆ ಅಲ್ವಾ. ಸೊ ಒಂದ್ ಮೇನ್ ಕೆಲ್ಸ ನಾವು ಅಕರ್ಮದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಕೃಷ್ಣನ ಜನ್ಮ ಮತ್ತೆ ಚಟುವಟಿಕೆಗಳನ್ನ ಕೇಳಿಸ್ಕೊಳ್ಳೋದು ಅಥವಾ ಓದೋದು. ಭಾಗವತಮಲ್ಲಿ ಕೊಟ್ಟಿದ್ದಾರೆ, ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ, ಕೃಷ್ಣ ತಾನಾಗ್ತಾನೆ ಎಷ್ಟೊಂದು ಅವನ ಬಗ್ಗೆ ಅವನು ಹೇಳ್ಕೊಂಡಿದ್ದಾನೆ. ಅದನ್ನ ಕೇಳೋದು ಮತ್ತು ಓದೋದು ಮೇನ್ ಅಕರ್ಮ, ಶ್ರವಣಂ ಅಂತ ಕರಿತೀವಿ ಅದನ್ನ ಅಲ್ವಾ. ಸೊ ಈಗ ನೆಕ್ಸ್ಟ್ ಹೇಗೆ ತಿಳ್ಕೊಬೇಕು ಕೃಷ್ಣನ್ ಬಗ್ಗೆ ಅಂತ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸೊ ನಾವೊಂದು ಗುರುವಿನ ಬಳಿ ಹೋಗಿ ಕೃಷ್ಣನ್ ಬಗ್ಗೆ ತಿಳ್ಕೊಬೇಕು. ಆ ಗುರುವಿಗೆ ಏನ್ ಮಾಡಿ ತಿಳ್ಕೊಬೇಕು? ಸೇವೆ ಮಾಡ್ಬೇಕು. ಅಥವಾ ನಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆನ ನಾವು ನಮ್ರತೆಯಿಂದ ಮಾಡ್ಬೇಕು ಅಲ್ವಾ. ನನಗೆಲ್ಲ ಗೊತ್ತಿದೆ, ನನ್ ಗುರುನ್ ಟೆಸ್ಟ್ ಮಾಡೋಣ ಅಂತ ಪ್ರಶ್ನೆ ಮಾಡೋದು, ಈ ತರ ಮಾಡ್ಬಾರ್ದು. ವಿನಮ್ರತೆಯಿಂದ ಪ್ರಶ್ನೆ ಮಾಡ್ಬೇಕು, ಗುರುವಿಗೆ ಸೇವೆ ಮಾಡ್ಬೇಕು. ಸೇವೆ ಮಾಡಿ ಅವರಿಂದ ಕೃಷ್ಣನ್ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ಬೇಕು. ಅವರು ಕೃಷ್ಣನ ನೋಡಿರೋ ಕಾರಣ ಆ ಜ್ಞಾನನ ನಮಗ್ ಕೊಡ್ತಾರೆ. ಆ ಜ್ಞಾನ ಕೊಡೋ ಅರ್ಹತೆ ಇರೋದು ಗುರುವಿಗೆ ಮಾತ್ರ. ತತ್ವದರ್ಶಿನಃ ಅಲ್ವಾ, ಅವ್ರು ನೋಡಿದ್ದಾರೆ, ಸೊ ಅದನ್ನೇ ನಮಗೂ ಸಹ ಕೊಡ್ತಾರೆ. ಇಲ್ಲಿ ನಾವು ನೋಡ್ಬೋದು ಎಕ್ಸಾಂಪಲ್, ಕೃಷ್ಣ ದೇವ್ರು, ಆದ್ರೆ ಅವನು ಕೂಡ ಗುರುವಿನ ಮೊರೆ ಹೋಗ್ತಾನೆ. ಸಂದೀಪನಿ ಮುನಿ ಆಶ್ರಮಕ್ಕೆ ಹೋಗಿ ಅಲ್ಲೂ ಕೂಡ ಅಭ್ಯಾಸ ಮಾಡ್ತಾನೆ ಕೃಷ್ಣ ಬಲರಾಮ್. ಸೊ ಇದು ನಮಗೆ ಕೃಷ್ಣ ಹೇಳ್ಕೊಡ್ತಿದ್ದಾನೆ, ನಾವೆಲ್ಲರೂ ಗುರುವಿನ ಮೊರೆ ಹೋಗ್ಲೇಬೇಕು ಅಲ್ವಾ. ಸೊ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಾವ್ ಏನೇನ್ ನೋಡಿದ್ವಿ ಅಂತ ಇದು ಸೊ ಈಗಾಗ್ಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ. ಓಕೆ, ಇವಾಗ ಶ್ಲೋಕ ಆದ್ಮೇಲೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಾದ್ರೂ ಆಲ್ರೆಡಿ ನಿಮ್ ಫೋನ್ ನಂಬರ್ಸ್ನ ದಯವಿಟ್ಟು ಚಾಟ್ ಅಲ್ಲಿ ಹಾಕಿ. ನನ್ಗೆ ಒಂದೇ ಫೋನ್ ನಂಬರ್ ಬಂದಿರೋದು, ಕವನ ಮಾತಾಜಿ ಅಷ್ಟೇ ನನ್ಗೆ ಫೋನ್ ನಂಬರ್ ಕಳ್ಸಿರೋದು. ದಯವಿಟ್ಟು ಚಾಟ್ ಅಲ್ಲಿ ಹಾಕಿ. ಮಾತಾಜಿ ಚಾಟ್ ಅಲ್ಲಿ ಡೈಲಿಂಗ್ ಬರ್ತಾ ಇಲ್ವಲ್ಲ ಮಾತಾಜಿ? ಏನ್ ಮಾತಾಜಿ? ಅದೇ ನಂಬರ್ ಹಾಕಕ್ಕೆ ಅದು ಡಯಲ್ ಮಾಡಕ್ ಬರ್ತದ, ಹೋಸ್ಟ್ ಆಸ್ ಡಿಸೇಬಲ್ ಗ್ರೂಪ್ ಚಾಟ್ಸ್ ಅಂತ ಐತೆ. ಹಾ, ನೀವ್ ನನಗ್ ಪ್ರೈವೇಟ್ ಆಗಿ ಮೆಸೇಜ್ ಮಾಡ್ಬೋದು. ಹೇಗೆ ಮಾತಾಜಿ? ಚಾಟ್ ಅಲ್ಲಿ ಇದೆಯಲ್ಲ, ನೀವ್ ಜಸ್ಟ್ ಆಸ್ ಇಟ್ ಇಸ್ ಮೆಸೇಜ್ ಮಾಡಿ ನನ್ಗೆ. ಹಾ, ಎಲ್ಲರೂ ಕಳಿಸ್ತಿದಾರಲ್ಲ.
ಹಾಗೇನೆ. ಲಲಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಂದಿನ ಎಲ್ಲ ಭಕ್ತರಿಗೂ ಶ್ಲೋಕ ಒಂದು ಕಲಿಯೋಣ. ನೆನ್ನೆ ಏನ್ ಕಲ್ತಿದ್ದೋ ಅದನ್ನ ನಾವು ಮತ್ತೆ ಇವತ್ತು ಪ್ರಾಕ್ಟೀಸ್ ಮಾಡೋಣ. ಹರೇ ಕೃಷ್ಣ. ಎಲ್ಲರೂ ದಯವಿಟ್ಟು ರಿಪೀಟ್ ಮಾಡಿ ನಾನು ಹೇಳಿದ್ಮೇಲೆ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ದೇಹಿನೋಸ್ಮಿನ್ ಯಥಾ ದೇಹೇ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ತಥಾ ದೇವಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದ ಎಲ್ಲ ಪಾರ್ಟಿಸಿಪೇಟ್ ಧನ್ಯವಾದಗಳು ಮಾಡಿದವರಿಗೆ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ರಾಧಿಕಾ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಸೊ ಒಂದು ಕ್ವೆಶನ್ ಇದೆ. ಕವನ ಮಾತಾಜಿ, ನಿಮಗೆ ಎಲ್ಲಾ ರೆಕಾರ್ಡಿಂಗ್ ನಾವು ಯೂಟ್ಯೂಬ್ ರೆಕಾರ್ಡಿಂಗ್ಸ್ನ ನಾವು ಗ್ರೂಪಲ್ಲಿ ಹಾಕಿದ್ದೀವಿ. ಅಕಸ್ಮಾತ್ ಮಿಸ್ ಆಗಿದ್ರೆ ಗುಣವತಿ ಮಾತಾಜಿ, someone wants chapter 2 recording, please do post it in the group. ಓಕೆ ಮಾತಾಜಿ. ಹರೇ ಕೃಷ್ಣ. Yeah, I think it was missed. ನೆಕ್ಸ್ಟ್, ಇಲ್ಲಿ ಯಾರು ರಿಯಲ್ಮಿ ಅಂತ ಇದ್ದಾರಲ್ಲ, ನಿಮ್ಮ ಹೆಸರು ದಯವಿಟ್ಟು ನಂಗೆ ಫೋನ್ ನಂಬರ್ ಸೇವ್ ಮಾಡಬೇಕು ಅಂದರೆ ಹೆಸರು ಬೇಕು. ನಿಮ್ಮ ಹೆಸರು ಸಹ ಹಾಕಿ ದಯವಿಟ್ಟು. ಮಾತಾಜಿ, ಮೋಸ್ಟ್ಲಿ ಇದು ನಂದು ಅನ್ಸುತ್ತೆ, ಬಟ್ ಇದು ಹೆಸರು ಬರೆಯಕ್ ಬರ್ತಾ ಇಲ್ಲ ನನಗೆ. ಇಲ್ಲಿ ಕಮೆಂಟ್ ರಿಪ್ಲೈ ಒಂದ್ ನಿಮಿಷ ರೀ. ಬಂತು ಇವಾಗ. ಎಲ್ಲರೂ ಸಹ ನಿಮ್ಮ ಫೋನ್ ನಂಬರ್ಸ್ನ ಕೊಡಿ ದಯವಿಟ್ಟು. ಹರೇ ಕೃಷ್ಣ, ನಂಬರ್ ಬರ್ತಿಲ್ಲ. ಯಾರು? ಮಾನ್ಯ. ನೀವು ನಿಮ್ಮ ಹೆಸರು ಮೇಲೆ ಹಾಕಿದ್ದೀರಲ್ಲ, ಅದೇನಾ ನಿಮ್ಮ ನಂಬರು? ಮಾತಾಡಿ. ಓಕೆ. ಮಾತಾಜಿ, ನಂದು ಬಂದಿದ್ಯಾ? ದಾಕ್ಷಾಯಿಣಿ ಮಾತಾಜಿ ಬಂದಿದೆ. ಸೊ ನನಗೆ ಬರೀ ದಾಕ್ಷಾಯಿಣಿ ಮಾತಾಜಿ, ಕವನ ಮಾತಾಜಿ ಮತ್ತೆ ಇದು ರಿಯಲ್ಮಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟೇ ಬಂದಿರೋದು. ದಯವಿಟ್ಟು ಎಲ್ಲರೂ ನಿಮ್ಮ ನಂಬರ್ ಹಾಕಿ. ಪಾಸಿಟಿವ್ ನಿಮ್ಮ ಹೆಸರನ್ನ ದಯವಿಟ್ಟು ಹಾಕಿ. ನಿಮ್ಮ ಹೆಸರನ್ನ ಹಾಕಿದ್ರೆ ಮಾತ್ರ ನಾನು ಸೇವ್ ಮಾಡೋಕ್ಕಾಗೋದು.
ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಇದು ಪ್ರಾಸೆಸ್ ಗೊತ್ತಾಗ್ತಾ ಇಲ್ಲ, ಇದು ನಂಬರ್ ಕಳ್ಸೋದು ಹೇಗೆ ಅಂತ. ರಿಪ್ಲೈ ಇದೆ ಅಲ್ವಾ ಅಲ್ಲಿ ಚಾಟ್ ಬಾಕ್ಸ್ ತರ, ನಿಮ್ಮ ಕಳ್ಸಿದಿರಲ್ಲ ಅಟೆಂಡೆನ್ಸ್ ಫಾರ್ಮ್, ಹಾ, ಅದಕ್ಕೆ ನೀವು ರಿಪ್ಲೈ ಮಾಡ್ಬೋದು ಮಾತಾಜಿ. ಆದ್ರೆ ಬರ್ತಾ ಇಲ್ಲ ಮಾತಾಜಿ. ಅದು ಗ್ರೂಪ್ ಇಂದ ಹೋಗೋದಿಲ್ಲ ಅಂತ ಬರ್ತೈತೆ. ಚಾಟ್ ಬಾಕ್ಸ್ ಇಂದ ನಂಬರ್ ಕಳ್ಸಕ್ ಆಗ್ತಿಲ್ಲ ಮಾತಾಜಿ. ಒಂದ್ ನಿಮಿಷ. ಡಿಸೇಬಲ್ಡ್ ಗ್ರೂಪ್ ಚಾಟ್ಸ್ ಅಂತ ಬರುತ್ತೆ ಮಾತಾಜಿ. ಹಾ, ಪರ್ಸನಲ್ ಚಾಟ್ ಅಲ್ಲಿ ಕಳಿಸ್ಬೋದು. ಒಂದ್ ನಿಮಿಷ, ನಾನು ಚಾಟ್ ಓಪನ್ ಮಾಡ್ತೀನಿ ಎಲ್ರಿಗೂ. ಇವಾಗ ನೋಡಿ, ಎಲ್ಲರೂ ಕಳಿಸ್ಬೋದಲ್ಲ? ಹಾ, ಇವಾಗ ಬರುತ್ತೆ. ಹಾ, ದಯವಿಟ್ಟು ಎಲ್ಲರೂ ಕಳಿಸಿ. ಓಕೆ, ಹರೇ ಕೃಷ್ಣ. ನಂಬರ್ ಕಳ್ಸಿರೋರೆಲ್ಲ ಕ್ಲಾಸ್ ಲೀವ್ ಮಾಡ್ಬೋದು. ಯಾರಾದರೂ ಕಳ್ಸೋರಿದ್ರೆ ಕಳಿಸಿ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಆಲ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವಿಂದ ಕಿ ಜಯ, ಶ್ರೀಲ ಪ್ರಭುಪಾದ್ ಕಿ ಜಯ. ಸೊ ನಾಳೆ 5ನೇ ಚಾಪ್ಟರ್ ದಯವಿಟ್ಟು ಅಟೆಂಡ್ ಮಾಡಿ. ಹರೇ ಕೃಷ್ಣ.